ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. 40% ಕಮಿಷನ್, ಕೊನೆಗೂ ಒಬ್ಬ ಹಿಂದೂ ಕಾರ್ಯಕರ್ತ ಬಲಿಯಾಗುವಂಥ ಸನ್ನಿವೇಶ ಕರ್ನಾಟಕದಲ್ಲಿ. ಕರ್ನಾಟಕದ ಒಂದೂವರೆ ತಿಂಗಳ ನಾವು ಬೆಳವಣಿಗೆಯನ್ನು ನೋಡ್ತಾ ಬಂದರೆ ನೇರವಾಗಿ ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಮು ಧ್ರುವೀಕರಣ ಮಾಡುವಂಥ ಘಟನಾವಳಿಗಳು, ಬೆಳವಣಿಗೆಗಳು ಪ್ರತಿನಿತ್ಯವೂ ದಿನಕ್ಕೊಂದು ಅಜೆಂಡಾದ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಒಂದು ಸಾಮಾಜಿಕ ಅಥವಾ ಸಮಾಜದ ಆರೋಗ್ಯವನ್ನೇ, ಸ್ವಸ್ಥ ಸಮಾಜದ ಆರೋಗ್ಯವನ್ನು ಯಾವ ರೀತಿಯೆಲ್ಲ ಕೆಡಿಸಬಹುದು ಮತ್ತು ಜೊತೆಗೇ ಒಂದು ರಾಜ್ಯದ ಹೆಸರು ಘನತೆಯನ್ನು, ಆ ಘನತೆಗೆ ಯಾವ ರೀತಿಯ ಮಸಿ ಬಳಿಯಬಹುದು ಮತ್ತು ಒಂದು ನಾಡಿನ ಸಾಮರಸ್ಯದ ಬದುಕನ್ನು ಯಾವ ರೀತಿ ಕೆಡಿಸಬಹುದು ಅನ್ನೋದಕ್ಕೆಲ್ಲ ಕರ್ನಾಟಕ ಸಾಕ್ಷಿ ಆಗ್ತಾ ಇತ್ತು ಪ್ರತಿನಿತ್ಯವೂ. ನಾವು ಈ ಕಾರಣಕ್ಕಾಗಿ ಏನಾಗ್ತಿದೆ ಕರ್ನಾಟಕ ಅಂತ ಒಂದು ಸರಣಿ ಮಾತುಕತೆಯನ್ನು ಆರಂಭಿಸಿದ್ದೆವು. ಅಂದರೆ ಮಾಧ್ಯಮಗಳು ಕೂಡ ಹಠಕ್ಕೆ ಬಿದ್ದು ಈ ನಾಡಿನ, ಈ ಸಾಮರಸ್ಯದ ನಾಡಿನ, ಈ ಕರ್ನಾಟಕದ ಸಾಮರಸ್ಯವನ್ನು ಕದಡುವಂಥ ಯಾರು ಕದಡ್ತಾ ಇದ್ದಾರೆ ಕಾರ್ಯಕರ್ತರಾಗಿ, ಅವರ ಬೆನ್ನಿಗೆ ನಿಂತು ಮಾಧ್ಯಮಗಳು ಕೂಡ ಅದೇ ರೀತಿಯಾಗಿ ತೋರಿಸ್ತಾ ಇದ್ದಂಥ ವರ್ತನೆ ಏನಿತ್ತು, ಈ ವಿಚಾರವಾಗಿ ನಾಗರಿಕ ಸಮಾಜ ಮಾತನಾಡಬೇಕು ಅನ್ನೋದೇ ನಮ್ಮ ಆಶಯ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಸರಣಿ ಮಾತುಕತೆ ಕರ್ನಾಟಕದ ಕೋಮು ಸಾಮರಸ್ಯವನ್ನು ತಕ್ಕಮಟ್ಟಿಗಾದರೂ ನಾವು ಉಳಿಸಿಕೊಳ್ಳುವ ಅನ್ನುವಂಥ ಆಶಯ. ಏನೋ ಒಂದೆರಡು ದಿವಸದ ಮಟ್ಟಿಗೆ ಇಂಥ ಒಂದು ವಿಚಾರಕ್ಕೆ ಸ್ವಲ್ಪ ಬ್ರೇಕ್ ಸಿಗಬಹುದು ಏನು, ಯಾಕಂತ ಹೇಳಿದ್ರೆ ನಿನ್ನೆ ನಂತರದ ಬೆಳವಣಿಗೆ, ಈಶ್ವರಪ್ಪ ಅವರ ಆಪ್ತ ಅಂತ ಹೇಳಿಕೊಂಡಿದ್ದ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣ, 40% ಕಮಿಷನ್ನ ವಿಚಾರ ಬಗ್ಗೆ ಇವತ್ತು ನಡೀತಾ ಇರುವಂಥ ಬೆಳವಣಿಗೆ, ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಕರ್ನಾಟಕದ ಸಾಮರಸ್ಯ ಬದುಕಿನ ಬಗ್ಗೆನೇ ನಾವು ಮತ್ತೆ ಮಾತಾಡ್ತಾ ಇದ್ದೇವೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ. ಯಾದವ್ ಶೆಟ್ಟಿಯವರು, ಅಲೆಕ್ಸಾಂಡರ್ ಅವರು, ಆಮೇಲೆ ಮೊಹಮ್ಮದ್ ಕುಂಜತ್ತೂರ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ಯಾದವ್ ಶೆಟ್ಟಿಯವರು CPM ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕಾರ್ಯದರ್ಶಿಯವರು. ಅದೇ ರೀತಿ ಅಲೆಕ್ಸಾಂಡರ್ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಮೊಹಮ್ಮದ್ ಕುಂಜತ್ತೂರ್ ಅವರು ಕಾಂಗ್ರೆಸ್ ಮುಖಂಡರು, ಮಾಜಿ ಮೇಯರ್ ಅವರು, ಆಮೇಲೆ ಮಾಜಿ ಉಪಮೇಯರ್ ಅವರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು. ನಾನು ಮೊದಲಾಗಿ ಬರ್ತಾ ಇರುವಂಥ ವಿಚಾರ, ಕಳೆದ ಇಡೀ ಒಂದೂವರೆ ತಿಂಗಳಲ್ಲಿ ನಾವು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ನಾನು ಈಶ್ವರಪ್ಪ ಅವರ ವಿಚಾರಕ್ಕೆ, ಆಮೇಲೆ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಆ ಒಂದು ಹಿನ್ನೆಲೆಗೆ ಬರ್ತೇನೆ. ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಕರ್ನಾಟಕದ ಕಳೆದ ಒಂದೂವರೆ ತಿಂಗಳ ಒಂದು ಬೆಳವಣಿಗೆ ಇದೆ ಅಲ್ವಾ, ಹಿಜಾಬ್, ಆಮೇಲೆ ಏನು ವ್ಯಾಪಾರ, ಆಮೇಲೆ ಸಂತೆ, ಆಮೇಲೆ ಏನು ತಿನ್ನಬಹುದು, ಆಮೇಲೆ ಯಾರ ಉತ್ಸವಕ್ಕೆ ಹೋಗ್ಬೋದು, ಯಾರು ಎಲ್ಲಿ ಊಟ ಮಾಡಬೇಕು, ಯಾರು ಎಲ್ಲಿ ಊಟ ಮಾಡಬಾರದು, ಯಾವ ಡ್ರೆಸ್ ಹಾಕಬೇಕು, ಯಾರು ಯಾವ ಡ್ರೆಸ್ ಹಾಕಬಾರದು, ಇದೆಲ್ಲ ನಡೀತಾ ಉಂಟಲ್ಲ. ಯಾದವ್ ಶೆಟ್ಟಿಯವರೇ, ಅಲೆಕ್ಸಾಂಡರ್ ಅವರೇ, ಮೊಹಮ್ಮದ್ ಅವರೇ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳು. ಯಾದವ್ ಶೆಟ್ಟಿಯವರೇ ನೋಡಿ, ಇದು BJPಯವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಜನಸಮುದಾಯದ ಮಧ್ಯೆ BJP ಸರ್ಕಾರದ ಧೋರಣೆಗಳ ಬಗ್ಗೆ, BJP ಸರ್ಕಾರದ ಆಡಳಿತದ ಬಗ್ಗೆ, ಬೆಲೆ ಏರಿಕೆಯ ಬಗ್ಗೆ, ಎಲ್ಲದರ ಬಗ್ಗೆ ಬಹಳಷ್ಟು ಅತೃಪ್ತಿ ಇದೆ. ಈ ಅತೃಪ್ತಿಯನ್ನ ಮರೆಮಾಚಲಿಕ್ಕಾಗಿ ಅವರಿಗೆ ಕಮ್ಯುನಲ್ ವಿಷಯ ಬೇಕಾಗಿದೆ. ನನಗೆ ತಿಳಿದ ಮಟ್ಟಿಗೆ ಅನೇಕ ವರ್ಷಗಳಲ್ಲಿ ಎಲ್ಲಿ ಅವರು ಕಮ್ಯುನಲ್ ಇಶ್ಯೂ ಮಾಡ್ತಾರೆ, ಅದರಿಂದ ಅವರಿಗೆ ಲಾಭ ಆಗ್ತದೆ. ಯಾಕೆ ಲಾಭ ಆಗ್ತದೆ ಅಂದ್ರೆ, ಯಾವುದೇ ಒಂದು ಘಟನೆಯನ್ನು ಸೃಷ್ಟಿ ಮಾಡ್ತಾರೆ ಮತ್ತು ವ್ಯಾಪಕವಾಗಿ ಅವರ ನೆಟ್ವರ್ಕ್ನಿಂದ ಅದನ್ನು ಅದರದೇ ರೀತಿಯಲ್ಲಿ ವ್ಯಾಪಕ ಪ್ರಚಾರ ಮಾಡ್ತಾರೆ, ಸುಳ್ಳು ಪ್ರಚಾರ. ಇದನ್ನು ನಾನು ಸಾವಿರಾರು ಉದಾಹರಣೆ ನಾನು ಕೊಡಬಲ್ಲೆ. ಒಂದು ಘಟನೆ ಆಗ್ತದೆ, ಘಟನೆ ನಂತರ ಅವರ ನೆಟ್ವರ್ಕ್ ಇರ್ತದೆ, ಅದಕ್ಕೆ ಸುಳ್ಳು ವಿಚಾರಗಳನ್ನ ಹೇಳ್ತಾರೆ. ಬೇಕಾದಷ್ಟು ಉದಾಹರಣೆ ಕೊಡು ಅಂಥದ್ದು ಅನೇಕ ವಿಷಯಗಳನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ತೆಗೆದಿದ್ದ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ನಿಮ್ಗೆ ಗೊತ್ತಿರಬಹುದು, ಭರತ್ ಶೆಟ್ಟಿ ಅವರು, ಪೂಂಜರ್ ಅವರು ಬೇರೆ ವಿಷಯ ತೆಗೆದು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆ ಎಲ್ಲಾ ಪ್ರಯತ್ನಕ್ಕೆ ಸ್ವಲ್ಪ ಅದಕ್ಕೆ ತಡೆ ಬಿತ್ತು, ಏನೋ ಅವ್ರಿಗೆ ವರ್ಕೌಟ್ ಆಗಲಿಲ್ಲ. ಈಗ ಇದೆಲ್ಲ ಮಾಡ್ತಾ ಇದ್ದಾರೆ. ಖಂಡಿತ ಕೂಡ ಇದು ಅವರಿಗೆ ಇವತ್ತು ಜನಸಾಮಾನ್ಯರ ಮತ್ತೆ ಬಹಳಷ್ಟು ಅತೃಪ್ತಿ. ಅದು ಗ್ಯಾಸಿನ ಬೆಲೆ ಆಗಲಿ, ಪೆಟ್ರೋಲ್ ಬೆಲೆ ಆಗಲಿ,
ಎಸ್, ಆ ವಿಚಾರಕ್ಕೆ ನಾವು ಬರುವ. ದರ ಏರಿಕೆ ಬಗ್ಗೆ, ಅದು ಗ್ಯಾಸ್ ಇರಬಹುದು ಅಥವಾ ತೈಲ ಇರಬಹುದು ಅಥವಾ ದಿನಬಳಕೆಯ ದಿನಸಿ ಇರಬಹುದು, ಅದನ್ನು ಮರೆಮಾಚಲಿಕ್ಕೆ ಅದರ ಬಗ್ಗೆ ಮಾತನಾಡುವುದೇ ಇಲ್ಲ. ಯಾಕೆ ಮಾತಾಡುವುದಿಲ್ಲ ಅಂತ ಆಮೇಲೆ ನಾನು ಬರ್ತೇನೆ. ಎಸ್, ಇದು ಅಲೆಕ್ಸಾಂಡರ್ ಅವರೇ, ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟವಾಗಿ 1.5 ತಿಂಗಳ ಅವಧಿಯಾಗಿ ಒಂದು ಬೆಳವಣಿಗೆ ಉಂಟಲ್ಲ? ಸಾಧಾರಣವಾಗಿ ಇದು 1.5 ತಿಂಗಳ ಬೆಳವಣಿಗೆ ಅಲ್ಲ. ನಮ್ಮ ಬಿಜೆಪಿ ಸರ್ಕಾರ ರಾಜಾಡಳಿತವನ್ನು ಕೈಗೆತ್ತಿಕೊಂಡ ಸಮಯದಿಂದಲೂ ಅಲ್ಲಿ ವಿರೋಧ ಪಕ್ಷವೇ ಇಲ್ಲ. ಈ 3 ಪಕ್ಷಗಳು ಇಜ್ಜೋಡಾಗಿ ಜನಸಾಮಾನ್ಯರನ್ನು ಕಂತೆಗಳಲ್ಲಿ ಮಾರ್ತಾ ಇದ್ದಾರೆ. ಬಹಳ ಒಂದು ನಾಚಿಕೆಗೇಡಿತನ. ಜನರ ಸಮಸ್ಯೆಗಳಿಗೆ, ಸಂಕಟಗಳಿಗೆ ಸ್ಪಂದಿಸುವವರು ಯಾರೂ ಇಲ್ಲ. ಬರೇ ಮೊಸಳೆ ಕಣ್ಣೀರನ್ನು ಹಾಕುತ್ತಾ, ಜನರನ್ನು ಯಾಮಾರಿಸುತ್ತಾ, ಮೋಸದಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಈ 3 ಪಕ್ಷಗಳು ಒಂದೇ. ಇದರಲ್ಲಿ ನನಗೆ ಏನು ವ್ಯತ್ಯಾಸ ಕಾಣುತ್ತಿಲ್ಲ. ಮೊದಲು ಪ್ರಾರಂಭಿಸಿದ ಈ ಕೋಮು ಗಲಭೆ ಎಲ್ಲ ಪ್ರಾರಂಭಿಸಿದೆ ಕಾಂಗ್ರೆಸ್ ಹಿಡನ್ ಎಜೆಂಡದ ಮುಖಾಂತರ. ಅದೇ ರೀತಿಯಲ್ಲಿ ಯಾವುದೇ ಒಂದು ಪಕ್ಷದ ಸದಸ್ಯ ಗೆಲ್ಲು ಬರಬೇಕಾದ್ರೆ ಅಲ್ಲಿ ಇರುವುದು ಒಳಗಿನ ಚಟುವಟಿಕೆ. ಯಾರು ಗೆಲ್ಲಬೇಕೆಂದು ಮೊದಲೇ ಅವರು ನಿರ್ಣಯಿಸ್ತಾರೆ. ಮತ್ತೆ ಅವನೊಬ್ಬನನ್ನು ಅವನ ಮುಖಾಂತರ ಹಣ ಮಾಡಿಕೊಂಡು ಒಬ್ಬರನ್ನು ಗೆಲ್ಲಿಸುವ ಷಡ್ಯಂತ್ರ ರಚಿಸಿ ಒಬ್ಬರನ್ನು ಗೆಲ್ಲಿಸ್ತಾರೆ. ಸೊ ನೀವು ಹೇಳುವಂಥದ್ದು ಕರ್ನಾಟಕದಲ್ಲಿ ನಡೀತಾ ಇರುವ ಈಗ ಪ್ರಸಕ್ತ ಬಾರಿ ಏನೋ ತುಂಬಾ ಬೆಂಕಿಯ ಚೆಂಡಿನ ತರ ನಡೀತಾ ಇರುವಂತಹ ಬೆಳವಣಿಗೆಗಳು ಉಂಟಲ್ವಾ? ಇದು ಓಟಿನ ರಾಜಕಾರಣಕ್ಕಾಗಿ ನಡೀತೆ ಅಂತ ನೀವು ಖಂಡಿತವಾಗಿ. ಜನಸಾಮಾನ್ಯರು ಮನಃಶಾಂತಿಯಿಂದ ನೆಮ್ಮದಿಯಿಂದ ಬದುಕಲು ಪ್ರಯತ್ನಿಸ್ತಾರೆ. ಈ 3 ಪಕ್ಷಗಳು ಅವುಗಳನ್ನು ಕದಡಿ, ಅಲ್ಲದೆ ಇದರಲ್ಲಿ ಕೂಡ ಕೆಲವು ಸ್ಪಿರಿಚುವಲ್ ಲೀಡರ್ಸ್, ಆತ್ಮಿಕ ಗುರುಗಳು, ಇದಕ್ಕೆ ಅವರಿಗೆ ಸಂಬಂಧನೇ ಇಲ್ಲ. ಅವರು ಇದರಲ್ಲಿ ಮಿಂಗಲಾಗಿ ಈ ಸಮಾಜದ ಸಮಾಧಾನವನ್ನು, ಧರ್ಮ ಗುರುಗಳು ಅಂತ ಹೇಳಿಕೊಂಡವರು, ಹಣೆಪಟ್ಟಿ ಕಟ್ಟಿಕೊಳ್ಳುವವರು, ಅವರದ್ದೇ ಎಷ್ಟೋ ಮಂದಿಯದ್ದು ಅವರ ಹಿನ್ನೆಲೆ, ಅವರ ಚರಿತ್ರೆ ನೋಡಿದಾಗ ಅವ್ರು ಏನು ಆಧ್ಯಾತ್ಮ ಗುರುಗಳು ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಇರಲಿ. ಎಸ್, ಅದು ಮೊಹಮ್ಮದ್ ಕುಂಜತ್ ಅವರವರೇ, ಮೊಹಮ್ಮದ್ ಕುಂಜತ್ ಬೈಲ್ ಅವರು ಇತ್ತೀಚೆಗೆ ಕೆಲವು ಸಮಯದಿಂದ ಕರ್ನಾಟಕ ರಾಜ್ಯ, ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಮುದಾಯವನ್ನ ಮುಸ್ಲಿಂ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ಬರುವಂತಹ ಒಂದು ಪ್ರಹಸನ ಈಗ ನಡೆಯುತ್ತಾ ಇದೆ. ಇದರ ಉದ್ದೇಶ ಅಂತ ಹೇಳಿದರೆ, ಇದರಲ್ಲಿ ಉದ್ದೇಶ ಧರ್ಮದ ಉದ್ದೇಶ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಕಂಡುಕೊಂಡಂತೆ ಯಾವ ಧರ್ಮ ಕೂಡ ಇವರು ಹೇಳುವಂತ ಇದನ್ನ ಅಲ್ಲಿ ಬೋಧಿಸಲಿಲ್ಲ. ಎಲ್ಲ ಧರ್ಮವು ಬೋಧನೆ ಮಾಡುವಂಥದ್ದನ್ನು ಮಾನವನನ್ನ ಪ್ರೀತಿಸುತ್ತೇನೆ, ಮನುಷ್ಯನನ್ನ ಪ್ರೀತಿಸು. ಧರ್ಮ ಮನುಷ್ಯ ಮೊದಲು ಹುಟ್ಟಿದ್ದು, ನಂತರ ಅವ ಧರ್ಮವನ್ನ ಕಟ್ಟಿಕೊಂಡ, ಮತ್ತೆ ಜಾತಿ ಆಯಿತು. ಇಲ್ಲಿ ಆಗುವಂತ ಬೆಳವಣಿಗೆ ಏನೇ ಅಂತ ಹೇಳಿದರೆ, ನಾನು ಕೇಳುವ ಪ್ರಶ್ನೆ ಇಷ್ಟೇ, ನಾವು ಸರ್ಕಾರಿ ಅಧಿಕಾರಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಸರ್ಕಾರ ರಚನೆ ಆಗುವಾಗ ಒಂದು ಸಂವಿಧಾನ ಅಂತ ಹೇಳಿದೆ. ರಾಜಕೀಯ ಪಕ್ಷದ್ದೇ ಒಂದು ಧ್ಯೇಯ ಧೋರಣೆ ಇರ್ತದೆ. ಇರಲಿ, ಅವ ಸರ್ಕಾರಕ್ಕೆ ಬಂದ ಕೂಡಲೇ ಅವನಿಗೆ ಬರುವಂಥದ್ದು ಸಂವಿಧಾನದಲ್ಲಿ 3 ಸ್ತರದ ಆಡಳಿತ ವ್ಯವಸ್ಥೆ ಇದೆ. ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ, ನ್ಯಾಯಾಂಗ ಇದೆ. ಇಲ್ಲಿ ತಪ್ಪು ಮಾಡಿದನ್ನ ಶಾಸಕರು ಖಂಡಿಸಬಹುದು, ಅಥವಾ ಮುಖ್ಯಮಂತ್ರಿಗಳು ಖಂಡಿಸಬಹುದು, ಅಥವಾ ಇನ್ನೇನೇ ಹೇಳಿಕೆ ಕೊಡಬಹುದು. ಆದರೆ ಸರ್ಕಾರಿ ಅಧಿಕಾರಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರುವಂತಹ ಪೊಲೀಸ್ ಇಲಾಖೆ ಮತ್ತೆ ಬೇರೆ ನಾಗರಿಕ ಇಲಾಖೆ ಇದೆ. ಇವರ ಜವಾಬ್ದಾರಿ ಏನು? ತಪ್ಪು ಮಾಡಿದವನನ್ನ ಇಮಿಡಿಯೇಟ್ ಆಗಿ ಅವನನ್ನ ಕಾನೂನು ಪ್ರಕಾರ ಅವನನ್ನ ಬಂಧಿಸಿ ಅವನ ವಿರುದ್ಧ ಮೊಕದ್ದಮೆಯನ್ನ ದಾಖಲಿಸಬೇಕು. ಮೌನ ವಹಿಸುವುದೇ ಅಂತ ಹೇಳಿದರೆ, ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆಯನ್ನ ನಾವು ಏನನ್ನಬೇಕು? ಎಸ್, ನೀವು ಹೇಳುವಂಥದ್ದು ಈ ರೀತಿಯ ಎಲ್ಲ ಘಟನಾವಳಿಗಳು, ಕೋಮು ಸೂಕ್ಷ್ಮ ವಿಚಾರಗಳು ಅಥವಾ ಒಂದು ಗಲಾಟೆಗೆ ಪ್ರೇರಣೆ ಆಗುವಂಥ ಘಟನಾವಳಿಗಳು ನಡೆಯುವಾಗ ನಮ್ಮ ಪೊಲೀಸ್ ಇಲಾಖೆಯವರು, ಪೊಲೀಸರು ಸ್ಥಳದಲ್ಲಿದ್ದರೂ ಕೂಡ ಸುಮ್ಮನೆ ಕೈಕೊಟ್ಟಿ ನಿಂತುಕೊಂಡಿರ್ತಾರೆ ಅಂತ. ಅವರು ನಿಂತುಕೊಂಡಿರುತ್ತಾರೆ. ಅವರದ್ದು ಡ್ಯೂಟಿ ಅಂತದ್ದು. ಅವರು ಕಾನೂನು ಪ್ರಕಾರ ಕೆಲಸ ಮಾಡ್ಲಿಕ್ಕೆ ಇರುವವರು. ಕಾನೂನು ಏನು ಹೇಳ್ತದೆ ಆ ಪ್ರಕಾರ ಕೆಲಸ ಮಾಡಬೇಕು. ಅನೇಕ ಘಟನೆಗಳು ಅನೇಕ ಸಮಯದಿಂದ ಆಗ್ತಾ ಇದ್ರೂ ಕೂಡ ಮುಖ್ಯಮಂತ್ರಿ ಆಗಲಿ, ಸಂಬಂಧಕ್ಕೆ ಇಲಾಖೆಪಟ್ಟ ಮಿನಿಸ್ಟರ್ ಆಗಲಿ, ರಾಜಕೀಯ ಪಕ್ಷದ ಮುಖಂಡರಾಗಲಿ, ಆಡಳಿತ ಪಕ್ಷದ್ದು ತುಟಿ ಬಿಚ್ಚುತ್ತಾ ಇಲ್ಲ.
ಈಗ ಬಾರಿ ತಡವಾಗಿ ನಿನ್ನೆ ದಿವಸ ಹೇಳಿದ್ರು ನಿನ್ನೆ ದಿವಸ ಅವರು ಕಠಿಣವಾದ ಕ್ರಮ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಯಾವಾಗ ಹೇಳಿದ್ದು? ಏನು ಕಠಿಣ? ಯಾವಾಗ ಹೇಳಿದ್ದು? ಎಷ್ಟು ಕಠಿಣ? ಕಠಿಣ ಅಂತ ಹೇಳಿದ್ರೆ ಇಷ್ಟರವರೆಗೆ ಅವರಿಗೆ ವಿಚಾರ ಗೊತ್ತಿರ್ಲಿಲ್ವಾ? ಇಷ್ಟೆಲ್ಲ ಆಗುವಾಗ ಆಡಳಿತ ನಡೆಸುವವರಿಗೆ ಗೊತ್ತಿರ್ಲಿಲ್ವಾ? ಇಷ್ಟು ಸಮಯ ಮೌನ ವಹಿಸಿದ್ದು ಯಾಕೆ? ಪ್ರಮಾಣ ವಚನ ಮಾಡುವಾಗ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸಂವಿಧಾನಬದ್ಧವಾಗಿ ನಾನು ಆಡಳಿತವನ್ನ ನಡೆಸ್ತೇನೆ, ಸಂವಿಧಾನದಲ್ಲಿ ಏನನ್ನ ಹೇಳ್ತದೆ? ಒಂದು ಸಮುದಾಯದ ಪರವಾಗಿ ವಿರುದ್ಧವಾಗಿ ನಿಂತು ಇನ್ನೊಂದು ಸಮುದಾಯದ ಪರವಾಗಿ ನೀನು ಕೆಲಸ ಮಾಡುವಂತ ಹೇಳ್ತದ? ಎಲ್ರನ್ನ ಒಂದೇ ರೀತಿಯಲ್ಲಿ ಕಾಣಬೇಕು. ಎಲ್ರನ್ನು, ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ಅವ ಶ್ರೀಮಂತನಾಗಲಿ ಬಡವನಾಗಲಿ ನಿರ್ಗತಿಕನಾಗಲಿ, ಅವ ಹಿಂದೂ ಆಗಲಿ ಮುಸ್ಲಿಮನಾಗಲಿ ಕ್ರಿಶ್ಚಿಯನ್ರಾಗಲಿ, ಎಲ್ಲವನ್ನ ಸಮಾನತೆಯಿಂದ ಒಬ್ಬ ನೋಡುವಂತ ರಾಜನಾಗಿರ್ಬೇಕವ. ಅದು ಅವನ ಧರ್ಮ. ರಾಜಕೀಯದಲ್ಲಿ ಕೂಡ ಧರ್ಮ ಇದೆ, ರಾಜಧರ್ಮ ಇದೆ, ಅದನ್ನ ಪಾಲನೆ ಮಾಡಬೇಕು. ಅದನ್ನ ಬಿಟ್ಟುಕೊಂಡು ಜನರ ಮಧ್ಯೆಕೊಂಡು ಗಲಾಟೆ ಮಾಡಿ ಬಿದ್ದು ಗಲಾಟೆ ವಿಕೋಪಕ್ಕೆ ತಿರುವಾಗ ನಾನು ಗಂಭೀರವಾದ ಆದೇಶನ ಕೊಟ್ಟಿದ್ದೇನೆ, ಅದನ್ನ ಕಂಟ್ರೋಲ್ ಅಲ್ಲಿ ಮಾಡಬೇಕು ಅಂತ. ಏನ್ರಿ ಸ್ವಾಮಿ ನೀವು ಕಂಟ್ರೋಲ್ ಅಂತ ಹೇಳ್ಬೇಕಾದ್ರೆ? ಈಗ ಕಂಟ್ರೋಲ್ ಕಠಿಣವಾದ ಕ್ರಮ ತಗೊಳ್ತೇನೆ ಅಂತಲ್ಲ ಹೇಳಿದ್ರು. ಇಷ್ಟೊತ್ತಿಗಾಗಲೇ ಆಚೆ ಕಡೆಯಿಂದ ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಅಲ್ಲಿಯ ಮುಖ್ಯಮಂತ್ರಿಗಳು ಕರ್ನಾಟಕದ IT, BT ಆಮೇಲೆ ಸ್ಟಾರ್ಟ್ಅಪ್ ಉದ್ಯಮಿಗಳಿಗೆಲ್ಲ ಹೇಳ್ತಾರೆ, ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತುಂಟು, ನಿಮ್ಮ ಅನುಭವಕ್ಕೆ ಬಂದಿದೆ, ನೀವು ನಮ್ಮಲ್ಲಿಗೆ ಬನ್ನಿ, ನಾವು ನಿಮಗೆ ವ್ಯವಸ್ಥೆ ಮಾಡಿ ಕೊಡುತ್ತೇವೆ ಅಂತ. ಹೌದು. ಈಗ ಇವರು ಇಷ್ಟು ತಡವಾಗಿ ನಾನು ಕಠಿಣ ಕ್ರಮ ತಗೊಳ್ತೇವೆ ಅಂತ ಹೇಳುವಂಥದ್ದು ಒಂದು. ಇನ್ನೊಂದು ಕಡೆ ಇಡೀ ಸಮಾಜದ ವ್ಯವಸ್ಥೆಯನ್ನು ಮತ್ತೊಂದು ಸಾಮರಸ್ಯವನ್ನು ನಾವು ಕದಡಿ ಬಿಟ್ಟಿದ್ದೇವೆ. ಏನಾಗ್ಬೋದು, ಏನಾಗುತ್ತೆ ಅದು? ಕೇವಲ ಒಂದು ಚುನಾವಣೆಯ ತನಕ ಮಾತ್ರ ಇರುತ್ತಾ ಅಥವಾ ಇಡೀ ಸಮಾಜದ ಒಂದು ಆರೋಗ್ಯ? ನೋಡಿ, ನಾವು ಈ ಘಟನೆ ಅದು ಕೇವಲ ಆಕಸ್ಮಿಕ ಅಲ್ಲ. RSS ಅಂದರೆ ಅದರ ಸಿದ್ಧಾಂತ ಅಂತ ಹೇಳಿ ಭಾಳಷ್ಟು ಮಂದಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಚಿಕ್ಕ ಪ್ರಾಯದಲ್ಲಿ ಅವರ ಮನಸ್ಸಿಗೆ ವಿಷ ಬೀಜ ಬಿತ್ತುತ್ತಾ ಬಂದಾಗ ಅವರು ಕಮ್ಯುನಲ್ ಆಗ್ತಾರೆ. ಕಮ್ಯುನಲ್ ಆದಾಗ ಅವರಿಗೆ ಒಂದು ಸಮುದಾಯವನ್ನು ದ್ವೇಷವನ್ನು ಹುಟ್ಟಿಸ್ತಾರೆ. ಆ ದ್ವೇಷ ಹುಟ್ಟಿಸಿದ ನಂತರ ಅವರಿಗೆ ಸುಳ್ಳು ಪ್ರಚಾರ ಮಾಡಿದ ನಂತರ ಅವರಿಗೆ ಹಿಂದುತ್ವವೇ ನಮ್ಮ ದೇಶ, ಹಿಂದುತ್ವಕ್ಕಾಗಿ ಏನು ಮಾಡಲೇಬೇಕು ಅನ್ನೋ ಬೋಧನೆ ಚಿಕ್ಕ ಪ್ರಾಯದಲ್ಲಿ ಮಾಡ್ತಾರೆ. ಮಾಡಿದಾಗ ಅವ್ರೇನು ಅದಕ್ಕೆ ಕಾರಣ ಇದೆ. ಗೋಳ್ವಲ್ಕರ್ ಬರೆದ ಚಿಂತನ ಗಂಗಾ ಪುಸ್ತಕದಲ್ಲಿ ಈ ದೇಶದ ಮುಸ್ಲಿಮರು 2ನೇ ದರ್ಜೆ ನಾಗರಿಕರಾಗಿ ಬದುಕಬೇಕು, ಈ ದೇಶದ ಕ್ರಿಶ್ಚಿಯನರು 2ನೇ ದರ್ಜೆ ನಾಗರಿಕರಾಗಿ ಬದುಕಬೇಕು, ನಮಗೆ 3 ಶತ್ರುಗಳು, ಹಿಂದೂಗಳು, ಮುಸ್ಲಿಮರು, ಕಮ್ಯುನಿಸ್ಟರು. ಈ ಚಿಂತನೆ ಆಧಾರದಲ್ಲಿ ಬಂದಂಥವರು ಅವರು ಅನೇಕ ಮುಖವಾಡಗಳಿರ್ತೀವಿ. ಕೆಲವರು BJP ಮುಖಗಳು ಭಾಳ ಸಭ್ಯರಂತಿರ್ತಾರೆ. ಯಾರೋ ಬಜರಂಗದ ಹೆಸರಿನಲ್ಲಿ ಗಲಾಟೆ ಮಾಡ್ತಾರೆ, ಆಗ ಇವರು ಮೌನ ಇರ್ತಾರೆ. ಉದಾಹರಣೆಗೆ ಹಿಂದೂ ಯುವ ಸೇನೆ ಅಂತ ಭಾಳಷ್ಟು ಕ್ರಿಮಿನಲ್ ಕೃತ್ಯ ಮಾಡಿದವರು, ಶ್ರೀನಿವಾಸ್ ಬಜಾಲ್ ಕೊಲೆ ಕೃತ್ಯ ಆಗಲಿ, ಭಾಸ್ಕರ್ ಕುಂಬಳೆ ಕೊಲೆ ಕೃತ್ಯ ಆಗಲಿ, ಅವ್ರು ಅದು ಹಿಂದೂ ಯುವ ಸೇನೆ, ನಾವು BJP ಅವರು ಅಂಥವರಲ್ಲ. ಆ ಭಾಸ್ಕರ್ ಚಂದ್ರ ಮತ್ತೆ BJPಗೆ ಬಂದ. ಈಗಲೂ ಕೂಡ ರಾಮಸೇನೆ ಆಗಲಿ ಇಂಥವ್ರು ಯಾರಾಗಲಿ ಮೂಲ ಯಾವುದಂದರೆ RSSನಿಂದೇ ಬಂದವರು. ಸದಾ ವತ್ಸಲೆ ಅಂತ ಹೇಳಿ ಮುಸ್ಲಿಂ ಸಮುದಾಯದ ವಿರುದ್ಧವನ್ನು ಏನೇನೋ ಕತೆ ಕಟ್ಟಿ, ಕ್ರಿಶ್ಚಿಯನ್ ಸಮುದಾಯದ ಏನೇನೋ ಕತೆ ಕಟ್ಟಿ ಬಂದಂಥವರಿಗೆ ಈ ಒಂದು ಘಟನೆಯನ್ನು ತುಂಬ ಸಲ ಸೃಷ್ಟಿ ಮಾಡ್ತಾರೆ. ಯಾವುದೇ ಇರಲಿ, ನಾನು ತುಂಬ ಹೇಳಬಲ್ಲೆ. ಸುರತ್ಕಲ್ ಘಟನೆ, ಒಬ್ಬ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯ ನಾನು ಒಂದು ನಿಮಿಷ ಮುಗಿಸ್ತೇನೆ ನೋಡಿ. ಆ ಘಟನೆ ಸೃಷ್ಟಿ ಮಾಡಿದ ನಂತರ ಅವರು ಅದರ ಬಗ್ಗೆ ಸುಳ್ಳು ಪ್ರಚಾರ ಮಾಡ್ತಾರೆ. ಆಗೇನು ಒಬ್ಬ ಮುಗ್ಧ ಹಿಂದೂ ಯುವಕ ಕೂಡ ಅದನ್ನು ನಂಬ್ತಾನೆ, ಇದು ಏನು ಹೌದಲ್ಲ ಅಂತ. ಯಾಕಂದ್ರೆ ಅವನ ತಲೆಗೆ ಈ ಪಿಕ್ಚರ್ ಇದೇ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ. ಧರ್ಮವನ್ನು ರಾಜಕೀಯ ಮಿಕ್ಸ್ ಮಾಡೋದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ. ಇದು ಅವರಿಗೆ ಲಾಭ ಪಡೆದು ಈಗ ಉದಾಹರಣೆ ನಳಿನ್ ಕುಮಾರ್ ಇಲ್ಲಿದ್ದರು, ಅದರಿಂದ ಲಾಭ ಪಡೆದಿದ್ದಾರೆ. ಅದರಿಂದ ಲಾಭ ಪಡೆದು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ, ಅದನ್ನೇ ಬೋಧನೆ ಮಾಡಿದ್ದಾರೆ, ರಾಜ್ಯದಲ್ಲೆಲ್ಲ ವಿಸ್ತರಣೆ ಮಾಡೋಣ, ನಾವು ದಕ್ಷಿಣ ಕನ್ನಡದಾಗಿ ರಾಜಕೀಯ ಲಾಭ ಪಡೆಯಬಹುದು. ಈಗ ಮೊನ್ನೆ ಅವರು ಕೂಡ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟರು. ಏನೋ ಮೊನ್ನೆ ದಿವಸ ಧಾರವಾಡದಲ್ಲಿ ಏನೋ ಕಲ್ಲಂಗಡಿ ವ್ಯಾಪಾರ ಮಾಡ್ತಾ ಇದ್ದವನು ದೇವಸ್ಥಾನ ಸಮೀಪ, ಅವನನ್ನು ಇಡೀ ಕಲ್ಲಂಗಡಿಯನ್ನೆಲ್ಲ ರಸ್ತೆಗೆಲ್ಲ ಚೆಲ್ಲಿ ಇದು ಮಾಡ್ತಾರಲ್ವಾ. ನಳಿನ್ ಕುಮಾರ್ ಅವರು ಹೇಳ್ತಾರೆ, ಆ ಕೃತ್ಯ ನಡೆಸಿದವರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ನೋಡಿ, ಅವರು ಅಂಥದ್ದು ಯಾವಾಗಲೂ ಹೇಳ್ತಾ ಬಂದವರು. ಒಂದು ಸಲ ಹೇಳಿದ್ರೆ ಸರಿ ಅಂತ 100 ಸಲ ಹೇಳಿದ್ದಾರೆ.
ಹಿಂದೂ ಯುವ ಸೇನೆಗೂ ಬಿಜೆಪಿಗೂ ಸಂಬಂಧ ಇಲ್ಲ ಹೇಳಿಲ್ವಾ? ಶ್ರೀರಾಮ ಸೇನೆಗೂ ನಮಗೂ ಸಂಬಂಧ ಇಲ್ಲ ಹೇಳಿಲ್ವಾ? ಆದ್ರೆ ಶ್ರೀರಾಮ ಸೇನೆ ಆಗಲಿ ಹಿಂದೂ ಯುವ ಸೇನೆ ಆಗಲಿ ಇಂಥ ಯಾರು ಕೂಡ ಹಿಂದುತ್ವದ ಬಗ್ಗೆ ಬಂದವರು ಪ್ರಾರಂಭದಲ್ಲಿ ಬಂದದ್ದು RSS ಮುಖಾಂತರ. ಅವರು ತುಂಬಾ ಶ್ರೀಮಂತ ಸಮಾಜಕ್ಕೆ ಕಾಣಬಹುದು. ಮೂಲ ಸಿದ್ಧಾಂತ ಇವರಿಂದಲೇ ಬಂದದ್ದು. ಮುಗ್ಧ ಹುಡುಗರನ್ನು ಈ ಒಂದು ಗುಣಕರ್ ಶೆಟ್ಟಿ ಅಂತ ಇದ್ರು ಬಜಾರ್ನಲ್ಲಿ, ಅವ್ರ ಇಡೀ ಸ್ಟೋರಿ ಕೇಳಿ ಯಾರಿಂದ ಅವರು ಕ್ರಿಮಿನಲ್ ಆದ್ರು, ಯಾವರಿಂದ ಕೊಲೆ ಆದ್ರು, ಅದಕ್ಕೆಲ್ಲ ಇವರೇ ಕಾರಣ. ಅಂದ್ರೆ ಇವರು ಮಾಡಿದ ಬೋಧನೆ ನಮ್ದು ದೇಶ ಪ್ರೇಮ, ನಾವು ಮಾತ್ರ ಇವರು ನಮ್ಮ ಅಂದ್ರೆ ಏನೇನೋ ಕತೆ ಕಟ್ಟುತ್ತಾರೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಪಾತ್ರ ಇಲ್ಲ, ಭೂ ಸುಧಾರಣೆ ಚಳವಳಿ ಅವ್ರದ್ದು ಪಾತ್ರ ಇಲ್ಲ, ಕಾರ್ಮಿಕ ಹೋರಾಟದಲ್ಲಿ ಅವ್ರದ್ದು ಪಾತ್ರ ಇಲ್ಲ, ಸಾಮಾಜಿಕ ಸುಧಾರಣೆ ಅವ್ರದ್ದು ಪಾತ್ರ ಇಲ್ಲ. ಆದ್ರೆ ಚಿಕ್ಕ ಪ್ರಾಯದವರಿಗೆ ನಾವೇ ನಿಜವಾದ ದೇಶ ಪ್ರೇಮಿಗಳು ಅನ್ನುವ ಬೋಧನೆ ಮಾಡುವ ಮುಖಾಂತರ ಸುಳ್ಳು ಕತೆ ಗೊತ್ತಾಯ್ತು. ಇದು ಮೊಹಮ್ಮದ್ ಕುಂಜತ್ ಬೈಲ್ ಅವರೇ, ಎಲ್ಲ ಆರೋಪಗಳನ್ನು ಕೊಂಡೋಗಿ ಮುಸಲ್ಮಾನರ ಮೇಲೆ ಹಾಕುವಂಥದ್ದು. ನಾವು ಆಗ ಆಲೋಚನೆ ಮಾಡಬೇಕು, ಇದರ ಉದ್ದೇಶ ಏನು, ಇದರ ದುರುದ್ದೇಶ ಏನು ಅಂತೇಳಿ. ಅಂದರೆ ಒಂದು ಸಮುದಾಯದವರ ಮೇಲೆ ಆರೋಪವನ್ನ ಹೊರಿಸಿ ಅಥವಾ ಎಲ್ಲ ವಿಚಾರದ ಬಗ್ಗೆ ಅವರ ಮೇಲೆ ಹೇರಿಕೊಂಡು ಹೋಗುವಾಗ ಇದರ ದುರುದ್ದೇಶ ನಾವು ಆಲೋಚನೆ ಮಾಡಬೇಕು. ರಾಜಕೀಯ ಬಿಟ್ಟು ಇದರಲ್ಲಿ ಬೇರೆ ಏನಾದರೂ ಇದೆಯಾ? ಬೇರೆ ಏನಾದರೂ ಇದ್ರೆ ಮುಸಲ್ಮಾನರಿಗೂ ಹಿಂದೂಗಳಿಗೂ ಕ್ರಿಶ್ಚಿಯನ್ರಿಗೂ ಅಥವಾ ಜೈನರಿಗೂ ವ್ಯತ್ಯಾಸ ಏನಿದೆ? ಯಾಕೆ ಬೇರೆ ಸಮುದಾಯದ ಮೇಲೆ ಅವರು ಏನು ಮಾಡ್ತಾ ಇಲ್ಲ? ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆ ಕೊಟ್ಟರು, ಆ ಕಲ್ಲಂಗಡಿ ವ್ಯಾಪಾರದವನ ಮೇಲೆ ದಾಳಿ ಮಾಡಿದವರೆಗೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಹಿಂದೂ ಯಾರು ಕಲ್ಲಂಗಡಿ ರಾಮಸೇನೆಯವರು ಮಾಡಿದಂತ ಕೆಲಸವನ್ನು ನೋಡುವಾಗ ಉಂಟಲ್ಲ, ಇವರದು ಮತ್ತು ಅವರದು ವರ್ತನೆ ವ್ಯತ್ಯಾಸ ಕಾಣ್ತಾ ಇಲ್ಲ. ಎಲ್ಲವೂ ಕೂಡ ಹೇಳಿಯೇ ಮಾಡುವಂತದ್ದಲ್ಲ. ಈಗ ಗುಂಪು ಘರ್ಷಣೆ ಆಗ್ತದೆ, ಆ ಗುಂಪು ಗೂಡಿಸಬೇಕಾದ್ರೆ ಅದರ ಹಿಂದೆ ಕೆಲವು ಜನ ಕೆಲಸ ಮಾಡಬೇಕಾದ್ರೆ ಒಬ್ಬ ಲೀಡರ್ ಹೇಳ್ತಾನೆ ನನ್ಗೆ ಗೊತ್ತೇ ಇಲ್ಲ ಅಂತೇಳಿ. ಬಟ್ ಇದು ಹೇಗೆ ಆಯ್ತು ನೋಡಿ. ಮಂಗಳೂರು ಒಂದೇ ನಿಮಿಷ. ದೊಡ್ಡ ದೊಡ್ಡ ಶ್ರೀಮಂತ ಮುಸ್ಲಿಮರ ಮಧ್ಯೆ ಬಾಯಿ ಹೇಳ್ತಾರೆ, ಸೌಹಾರ್ದದ ಬಗ್ಗೆ ಆತ್ಮೀಯತೆ ಬಗ್ಗೆ ಮಾತಾಡ್ತಾರೆ, ನಳಿನ್ ಕುಮಾರ್ ಸೇರಿ ಕೂಡ. ಆದ್ರೆ ಮುಗ್ಧ ಹಿಂದೂ ಯುವಕರ ಮಧ್ಯೆ ದ್ವೇಷದ ಭಾವನೆ ಬಿತ್ತುತ್ತಾರೆ, ಅವರನ್ನು ಕ್ರಿಮಿನಲ್ ಮಾಡ್ತಾರೆ. ಇವರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾರೆ, ಅವರನ್ನು ಕಮ್ಯುನಲ್ ಮಾಡ್ತಾರೆ ಮತ್ತೆ ಕ್ರಿಮಿನಲ್ ಮಾಡ್ತಾರೆ. ಇಂಥ ಒಂದಲ್ಲ, ಎಷ್ಟು ಉದಾಹರಣೆ ಬೇಕು, ಎಷ್ಟು ಬೇಕು. ಇದು ಮೊಹಮ್ಮದ್ ಅವರೇ, ನಾನು ಇನ್ನೊಂದು ಸ್ಪಷ್ಟೀಕರಣ ಕೇಳಲಿಕ್ಕೆ ಬಯಸುವಂಥದ್ದು. ನಾವೀಗ ಕರ್ನಾಟಕದ, ನಾನು ಆರಂಭದಲ್ಲಿ ಹೇಳಿದಾಗೆ ನಮ್ಮ ಕನ್ನಡದ TV ವಾಹಿನಿಗಳಲ್ಲೂ ಕೂಡ ಬೇಕಾದಷ್ಟು ಈ ಘಟನೆಗಳಿಗೆ ತುಪ್ಪ ಸುರಿಯುವ ಕೆಲಸವನ್ನೇ ಮಾಡ್ತಾ ಉಂಟು. ಅಲ್ಲಿ ಎರಡು ಮುಲಾಜಿಲ್ಲ. ಅನೇಕ ಮಂದಿ TV ಪ್ಯಾನಲಲ್ಲಿ ಕೂಡ ಬೆಂಗಳೂರಲ್ಲಿ ಮುಸಲ್ಮಾನರು ನಾಯಕರು ಅಂತೇಳಿ ಕೂತ್ಕೊಂಡು ನಾವು ಇಡೀ ಸಮಾಜಕ್ಕೆ ಕರೆ ಕೊಡುವವರ ಥರ ಮಾತಾಡ್ತಾರೆ. ಇಡೀ ಸಮುದಾಯವನ್ನೇ ಗುತ್ತಿಗೆ ತಗೊಂಡವರ ಥರ. ಏನು ಹೇಳ್ತೀರಿ ನೀವು? ನೋಡಿ, ನಾವು ಒಂದು ಧರ್ಮದಲ್ಲಿ ಕಲಿತುಕೊಂಡು ಬಂದಂತಹ ಒಂದು ವಿದ್ಯಾಭ್ಯಾಸ ಇರ್ತದೆ. ನಮ್ಮ ಧರ್ಮದಲ್ಲಿ ಏನನ್ನ ಬೋಧನೆ ಮಾಡಿದೆ? ಶಾಂತಿ ಮತ್ತು ಸಹಬಾಳ್ವೆಯನ್ನ ಬೋಧನೆ ಮಾಡಿದ್ದಾರೆ. ನಾವು ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿಯಾಗಿದ್ದುಕೊಂಡು ನಾವು ಪ್ರವೋಕ್ ಎಲ್ಲಿಯೂ ಮಾಡಬಾರದು. ಯಾವುದೇ ಒಬ್ಬ ನಾಯಕನಾದರೂ ಕೂಡ ಎಂಥ ಕಷ್ಟ ಬಂದ್ರಿ, ಎಂಥ ಕಠಿಣ ಸಂದರ್ಭ ಬಂದರೂ ಕೂಡ ನಾವು ಜನರನ್ನ ಉದ್ರೇಕ ಮಾಡುವಂತಹ ಕೆಲಸ ಮಾಡಬಾರದು. ನಮ್ಮ ಕೆಲಸ ಏನಿದ್ರು ಕೂಡ ನಾವು ನಾಲಿಗೆಯಲ್ಲಿ ಮಾಡುವ ಕೆಲಸ ಇಡೀ ಸಮುದಾಯದ ಮಧ್ಯೆ, ಜಾತಿ ಮಧ್ಯೆ ಗಲಭೆಯನ್ನ ಹುಟ್ಟಿಸಿ ಅಲ್ಲಿ ಸಮಸ್ಯೆಯಲ್ಲಿ ಸಿಲುಕುವವರು ಬಡವರು. ಗಲಭೆ ಆದ ಕೂಡಲೇ ಯಾರಾದ್ರೂ ಒಬ್ರು ಚೂರಿ ಹಾಕಿ ಸತ್ತರೆ, ಒಬ್ಬ ಹುಡುಗನಿಗೆ ತನ್ನ ತಂದೆ ಸತ್ತು ಹೋದ್ರು, ಒಬ್ಬ ಹೆಂಗಸಿಗೆ ತನ್ನ ಗಂಡ ತೀರಿ ಹೋದ, ಒಬ್ಬ ತಾಯಿಗೆ ತನ್ನ ಮಗ ತೀರಿ ಹೋದ ಅಂತೇಳಿ ಆಗ್ತದೆ ಹೊರತು ಇಲ್ಲಿ ಈ ರಕ್ತದಿಂದ ಪಡೆಯುವಂತ ಲಾಭ ಉಂಟಲ್ಲ, ಅದು ಯಾವತ್ತೂ ಕೂಡ ನಮಗೆ ಅದು ಸೌಭಾಗ್ಯ ಸಿಗ್ತೇವೆ ಅಂತ ನಾವು ಎನಿಸ್ಕೊಳ್ಬಾರ್ದು. ನಮ್ಮಲ್ಲಿ ಧರ್ಮ ಇರಬೇಕು. ಧರ್ಮದಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ಆ ಧರ್ಮದ ಪ್ರಕಾರ ನಾವು ನಡೀಬೇಕು. ಈಗ ಕೆಲವು ಜನ ಹೇಳ್ತಾ ಇದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ. ಯಾರಿಂದ ಅಪಾಯ ಇದೆ? ನಾನು ಕೇಳುವ ಪ್ರಶ್ನೆ, ಯಾರಿಂದ ಅಪಾಯ ಇದೆ? ಮುಸಲ್ಮಾನರು ಇಡೀ ದೇಶದಲ್ಲಿ 14% ಇದ್ದಾರೆ. ಈ 14% ಇದ್ದವರು ಅಲ್ಲಿದ್ದಂತ 80% ಜನರನ್ನ ತೊಂದರೆಗೆ ಸಿಲುಕಿಸುವಂತದ್ದು ಸಾಧ್ಯನಾ? ಅಲ್ಲ, ಜನ ಒಪ್ಪುವಂತದ್ದ? ನಿಮ್ಮ ಧರ್ಮ ಮತ್ತು ರಾಜಕೀಯ ಯಾವಾಗ ಒಟ್ಟು ಸೇರ್ತದೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಪಾಯ. ಕೋಮುವಾದವೂ ಅಪಾಯ, ಮೂಲಭೂತವಾದವೂ ಅಪಾಯ. ನಾವು ಯಾವತ್ತೂ ಕೂಡ ಅದನ್ನ ಪ್ರೋತ್ಸಾಹ ಮಾಡಲೇಬಾರದು. ರಾಜಕೀಯ ನಾಯಕರಾಗಿ, ಧಾರ್ಮಿಕ ನಾಯಕರಾಗಿದ್ದುಕೊಂಡು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ ನಾವು ಕೂಡ ಕೈ ಜೋಡಿಸಬೇಕು. ಅದರಲ್ಲಿ
ರಾಜಕೀಯ ಇವತ್ತು ಬರ್ಬೋದು, ಅಧಿಕಾರ ಸಿಗ್ಬೋದು, ಇದು ಶಾಶ್ವತ ಅಲ್ಲ. ಆದರೆ ನಾವು ಸತ್ತು ಹೋದ ನಂತರ ನಾವು ಏನು ಮಾಡ್ತೀವಿ ನಮ್ಮ ಬಗ್ಗೆ ಜನ ಮಾತಾಡ್ತಾರೆ. ಇವತ್ತು ನಾವು ನಮ್ಮ ರಾಜಕೀಯ ಆಟಕ್ಕೋಸ್ಕರ ಯಾರನ್ನಾದರೂ ಬಲಿ ಕೊಡ್ಬೋದು, ಆದರೆ ಆ ಬಲಿ ಏನಾಗ್ತದೆ, ಒಬ್ಬರ ಕಣ್ಣೀರು, ಅವರು ಸತ್ಯ ಮತ್ತೆ ಹೇಳ್ತಾರೆ, ಇದೆಲ್ಲ ಮಾಡಿದ್ದು ಅವರು, ಅವರಿಂದಾಗಿ ನನ್ನ ಮಗ ಇವತ್ತು ಪ್ರಾಣ ಕಳ್ಕೊಂಡ, ಇವತ್ತು ನಾವು ಬೀದಿಗೆ ಬಿದ್ದೆವು. ಈಗ ಕಲ್ಲಂಗಡಿ ಮಾರುವವ ಅವನಿಗೆ ದಿವಸಕ್ಕೆ ಸಿಕ್ಕಿದರೆ 400-500 ರೂಪಾಯಿ ಲಾಭ ಸಿಗ್ಬೋದು. ಅವ್ರು ಹೇಳಿದ ಕೈ ಎತ್ತಿ ಹೇಳಿಬಿಟ್ಟ ನನ್ನನ್ನು ಕೊಂದು ಬಿಡಿ ಅಂತ. ಅಷ್ಟು ಸಣ್ಣ ಲಾಭ ಮಾಡುವವನಿಗೆ ಇವರು ಹೋಗಿ ಅವನ ಅವ ಹೇಳ್ತಾನೆ, ಯಾರಿಗಾದ್ರೂ ಕೊಟ್ರು, ತಿನ್ಲಿಕ್ಕೆ ಕೊಟ್ರು ಕೂಡ ನನಗೆ ಬೇಸರ ಆಗ್ತಿಲ್ಲ, ಅದನ್ನ ಬಿಸಾಡಿ ತುಂಡು ಮಾಡಿ ಹಾಕಿದರು. ಶ್ರೀಮಂತರೊಟ್ಟಿಗೆ ಇವರು ಗಲಾಟೆ ಮಾಡ್ತಾರಾ? ಇವತ್ತು ಮಂಗಳೂರಿನಲ್ಲಿ ಮಾಲಲ್ಲಿ ಕೂಡ, ದೊಡ್ಡ ಮಾಲಲ್ಲಿ ಕೂಡ ಕಾಂಟ್ರಾಕ್ಟ್ ಅನ್ನ ವಹಿಸಿಕೊಂಡವರಿದ್ದಾರೆ. ಅದನ್ನ ಬಿಟ್ಟು ಬಂದ್ರ, ಅಥವಾ ಶ್ರೀಮಂತರೊಟ್ಟಿಗೆ ಪಾರ್ಟ್ನರ್ಶಿಪ್, ಮುಸಲ್ಮಾನರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡುವಂತಹ ಹಿಂದೂ ವ್ಯಕ್ತಿಗಳು ಆ ಪಾರ್ಟ್ನರ್ಶಿಪ್ ಅನ್ನ ಬಿಟ್ಟುಕೊಂಡು ಹೊರಗಡೆ ಬಂದ್ರ? ಇಲ್ಲ, ಎಲ್ಲರ ಬೋಧನೆ ಮಾಡುದು ಬಡವರಿಗೆ, ಬಡವರನ್ನ ದಾರಿ ತಪ್ಪಿಸುವುದು. ಬಡವರು ಅಲ್ಲಿ ಆಲೋಚನೆ ಮಾಡಬೇಕು. ನಮಗೆ ತಲೆಯಲ್ಲಿ ಮೆದುಳಿದೆ, ಮನುಷ್ಯರಿಗೆ ಮೆದುಳಿದೆ, ನಾವು ಆಲೋಚನೆ ಮಾಡಬೇಕು, ನಮ್ಮನ್ನ ಯಾಕೆ ಇವರು ಉಪಯೋಗಿಸ್ತಾರೆ ಅಂತೇಳಿ. ಇವರು ಉಪಯೋಗಿಸುವಂಥ ರಾಜಕೀಯದಲ್ಲಿ ನಾವೇನನ್ನ ಕಂಡುಕೊಳ್ಳಬೇಕು ಅಂತೇಳಿ ಅಂಥವರನ್ನ ಸೋಲಿಸಿಕೆ ನಾವು ಪ್ರಯತ್ನ ಪಡಬೇಕು, ಅಂಥ ಪಕ್ಷವನ್ನ ಸೋಲಿಸಿಕೆ ಪ್ರಯತ್ನ ಪಡಬೇಕು. ನೀವು ಇವತ್ತು ಈ ರೀತಿ ಮಾಡಿದವರು ಮುಂದೆ, ಈಗ ಇಲ್ಲಿ ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ಇದರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರಾ? ದರ ಏರಿಕೆ. ಈಗ ಹಿಂದೂ ಯುವ ಸೇನೆ ಆಗಲಿ ಅಥವಾ ಬಜರಂಗ ದಳ ಆಗಲಿ, ಶ್ರೀರಾಮ ಸೇನೆ ಆಗಲಿ, ನಮ್ಗೆ ಉದ್ಯೋಗ ಕೊಡಿ, ಇಲ್ಲಿ MRP ಅಲ್ಲಿ ಇಷ್ಟೆಲ್ಲ ಫ್ಯಾಕ್ಟರಿ ಇದೆ, ನಮ್ಗೆ ಉದ್ಯೋಗ ಕೊಡಿ ಅಂತೇಳಿ ಒಂದು ಪ್ರತಿಭಟನಾ ಜಾಥಾ ಮಾಡಿಕೊಂಡ್ರ? ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋಗುವ, ಎಲ್ಲ ಧರ್ಮದವರು ಒಟ್ಟಿಕೊಂಡು ಸೇರಿ ಹೋಗುವ, ನಮಗೂ ಉದ್ಯೋಗ ಕೊಡಿ. ಮೊನ್ನೆ DYFIನವರು ಕಾರ್ಯಕ್ರಮ ಹಾಕಿಕೊಂಡ್ರು, MRP ಅಲ್ಲಿ ಇಷ್ಟು ಕೆಲಸ ಇತ್ತು, ಊರಿನವರಿಗೆ ಕೊಡಬೇಕು ಅಂತೇಳಿ. ಮರುದಿವಸ ಪೇಪರಲ್ಲಿ ಬಂತು, ನಳಿನ್ ಕುಮಾರ್ ಕಟೀಲ್, ಭರತ್ ಶೆಟ್ಟಿ ಎಲ್ಲ ಸೇರಿ ಅದನ್ನ ನಿಲ್ಲಿಸಿದ್ದಾರೆ ಅಂತೇಳಿ, ಕೊಡಬಾರ್ದು ಅಂತೇಳಿ. ಅಲ್ಲಿ ಬಂದು ಅವರು ಕೆಲಸಕ್ಕೆ ಸೇರ್ಲಿಲ್ವಾ? ಆಮೇಲೆ ಮೊನ್ನೆ ನಿಮ್ಮ ರಾಜಕೀಯ ಅಧಿಕಾರ ಎಲ್ಲಿ ಹೋಯ್ತು? ಮೊನ್ನೆ ಟೋಲ್ ಏನು ಸುರತ್ಕಲ್ನ 2ನೇ ಟೋಲ್ ಗೇಟ್ ವಿರುದ್ಧ ಒಂದು ಪ್ರತಿಭಟನೆ ನಡೆಯಿತು. ಅದರ ಬಗ್ಗೆ ನಮ್ಮ ಸಾರಿಗೆ ಸಚಿವರು ಡೆಲ್ಲಿಯಿಂದ ಎಲ್ಲರಿಗೆ ತಿಳಿಸುವ ರೀತಿಯಲ್ಲಿ ಪ್ರೆಸ್ಸಿಗೆ ಬಂದು ಹೇಳಿದ್ರು, 60 ಕಿಲೋಮೀಟರ್ಗೆ ಒಂದೇ ಟೋಲ್, ಅದಕ್ಕಿಂತ ಆ ಟೋಲ್ ಇರಬಾರ್ದು, ತೆಗಿಸ್ತೇವೆ ಅಂತ ಹೇಳಿ. ಅದರ ಕೆಲಸ ಇನ್ನೂ ಕೂಡ ಆಗಿಲ್ಲ. ಜನಸಾಮಾನ್ಯರು ಕಷ್ಟಪಡ್ತಿದ್ದಾರೆ, ಹೋರಾಡ್ತಿದ್ದಾರೆ. ಆ ಹೋರಾಟಕ್ಕೆ ಯಾವುದೇ ಕರ್ನಾಟಕದಲ್ಲಿ ಆದ ಒಂದು ಬೆಳವಣಿಗೆಗೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ನನಗೇನು ವಿಶೇಷ ಅನಿಸುತ್ತಿಲ್ಲ, 30 ವರ್ಷದ ಹಿಂದೆ ನಾನು DYFIಲಿ ಕೆಲಸ ಮಾಡ್ತಿದ್ದೆ. ಆಗ ಅದರ ಅಧ್ಯಕ್ಷರಾದ KN ಉಮೇಶ್ ಅಂದ್ರೆ LL ಕಂಪ್ನಿನಲ್ಲಿ ಗೋಲ್ಡ್ ಮೆಡಲ್ಸ್ ಪಡೆದವರು. ಅವರಿಗೆ ಸ್ವಾಭಾವಿಕ ಮನೆಯಲ್ಲಿ ಸಮಾಜ ಸೇವೆ ಮಾಡುವಾಗ ಮನೆಯಲ್ಲಿ ತಮ್ಮ ಎಲ್ಲ ಏನು ನಿನಗೇನು ಹುಚ್ಚ, ನೀನು ಎಂತ DYFI ಹೋಗ್ತಾ ಇದೆಯಾ ಅಂತಲ್ಲ ಇದು ಈ ಆಡಿಸ್ತಾ ಇದ್ರು. ಸ್ವಲ್ಪ ತಮ್ಮನೆ ಸ್ವಂತ, ಯಾಕೆ ನೀನೆಲ್ಲ ಇಷ್ಟೆಲ್ಲ ತ್ಯಾಗ ಪ್ರಾಮಾಣಿಕ ಕೆಲಸ DYFI ಅಂತ. ಒಂದು ದಿನ ಅವರ ಸ್ವಂತ ತಮ್ಮ ಗುಜರಾತಿಗೆ ಹೋಗ್ತಾರೆ. ಅವರು ಟಾಟಾ ಕಂಪನಿಯಲ್ಲಿ ಕೆಲಸ ಯಾವುದು ಸಿಗ್ತದೆ ಅವರಿಗೆ. ಒಂದು ಆಟೋದಲ್ಲಿ ಕೂತ್ಕೊಳ್ತಾರೆ. ಆಟೋದಲ್ಲಿ ಮಧ್ಯದಲ್ಲಿ ಹೋದಾಗ ಗುಜರಾತಿನಲ್ಲಿ ಆಟೋ ಡ್ರೈವರು ಇವರು ಹಿಂದೂ ಅಂತ ಗೊತ್ತಾಗ್ತದೆ, ನೀನು ಇಳಿಬೇಕಂತ ಹಠ ಹಿಡಿದ್ರು. ಇಲ್ಲ, ನಾನು ಯಾಕೆ ಇಳಿಬೇಕು, ಇಲ್ಲ ನೀವು ಇಳಿಬೇಕು, ಜಗಳ ಆಗ್ತದೆ. ಜಗಳ ಆದಾಗ ಇದೇ ನಮ್ಮ ಉಮೇಶ್ ಅವ್ರ ತಮ್ಮ ಇಲ್ಲ ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋದಾಗ ಪೊಲೀಸ್ ಹೇಳ್ತಾರೆ, ನಿಂಗೇನು ಹುಚ್ಚ, ನೀನು ಯಾಕೆ ಮುಸ್ಲಿಮರ ರಿಕ್ಷಾದಲ್ಲಿ ಕೂತ್ಕೊಂಡದು ಅಂತ ಕೇಳ್ತಾರೆ. ಈ ಮನಸ್ಥಿತಿ ಈಗ ಕರ್ನಾಟಕದಲ್ಲಿ ಏನು ಕೆಲವರ ಮನಸ್ಥಿತಿ ಬಂದಿದೆ. ಈಗ ಕರ್ನಾಟಕದಲ್ಲಿ 30 ವರ್ಷದ ಹಿಂದೆ ಇತ್ತು. ಈಗ ಇವರಿಗೆ ಗುಜರಾತ್ ಮಾದರಿ, ಇವರಿಗೆ ಕೇರಳ ಮಾದರಿ ಬೇಡ. ಅಲ್ಲಿನ ಪಂಚಾಯತ್ ಅಭಿವೃದ್ಧಿ, ಅಲ್ಲಿನ ಶಿಕ್ಷಣದ ಅಭಿವೃದ್ಧಿ, ಅಲ್ಲಿನ ರೇಷನ್, ಅಲ್ಲಿನ ಇದು ಶಿಕ್ಷಣ ಅದು ಬೇಡ. ಇವರಿಗೆ ಗುಜರಾತ್ ಮಾದರಿ, ಬಡತನ, ದಾರಿದ್ರ್ಯ, ಏನೇನೋ ಆ ಕೆಟ್ಟ ಮಾದರಿ ಬೇಕು. ಇವರಿಗೆ ಕಮ್ಯುನಲ್ ಬೇಕು. ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಬೇಕು, ಬ್ಯಾಂಕ್ನ ದುಡ್ಡು ಲೂಟಿ ಮಾಡಿ ವಿದೇಶಕ್ಕೆ ಹೋಗಬೇಕು. ಈ ರೀತಿಯೆಲ್ಲ 40 ಇದೇ ಅವರಿಗೆ ಮಾದರಿ ಬೇಕು. ಸುಳ್ಳು ಮಾದರಿ ಗುಜರಾತ್ನ ಅವ್ರಿಗೆ ಈಗ ಮಾದರಿ ಅದು. ಪ್ರಾಮಾಣಿಕವಾಗಿ ನಾವು ಚಿಂತಿಸುವುದಾದ್ರೆ ಜನಸಾಮಾನ್ಯರಿಗೆ ಇದೆಲ್ಲ ಯಾವುದೂ ಬೇಡ. ಜಾತಿ ಧರ್ಮ ಆಧಾರಿತ ಕೋಮು ಗಲಭೆಗಳು ಬೇಡ. ಈ ಒಂದೇ ಸಮುದಾಯದವರು ರಾಜ್ಯಕ್ಕೆ ಮುಖಂಡರು ಇದು ಅಲೆಕ್ಸಾಂಡರ್ ಅವರೇ, ಒಂದು ಸಮುದಾಯದವರು ಇಂಥವ್ರ ಹತ್ರ ಮಾತ್ರ ವ್ಯಾಪಾರ ಮಾಡಬೇಕು, ಇಂಥವರ ಗಾಡಿಯಲ್ಲಿ ಮಾತ್ರ ಹೋಗ್ಬೇಕು.
ಈ ರೀತಿ ಮಾಡಿಕೊಂಡ್ರೆ ವ್ಯಾಪಾರ ವಹಿವಾಟು ಸಮಾಜ ಹೇಗೆ ಹೇಗೆ ಇಸ್ ಇಟ್ ವಾಸ್ತವದಲ್ಲಿ ಅದು ಸಾಧ್ಯವ? ನೋಡಿ, ಇದು ಸಾಧ್ಯವೇ ಇಲ್ಲ. ಈ ಪರಿಸ್ಥಿತಿ ಯಾವುದಕ್ಕೆ ನಮ್ಮನ್ನು ಮುಂದುವರಿಸ್ತಾ ಹೋಗಿ ನಮ್ಮನ್ನು ಬಾಣವಾಗಿ ಉಪಯೋಗಿಸಿದ್ರೆ ನಮ್ಮ ಮನೆಗಳಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ಲಿಕ್ಕೆ ಮುಂದಿನ ಹೋಗಲಿ. ಆಂತರ್ಯ ಯುದ್ಧಗಳು ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ನಾವು ನಮ್ಮನ್ನೇ ಕೊಂದು ಇನ್ನೊಬ್ಬರು ಕೊಂದಿದ್ದಾರೆ ಎಂದು ಬೆರಳು ತೋರಿಸುವ ಪರಿಸ್ಥಿತಿ ಬರುವ ನೋಡಿ, ಸಮಯ ಬರ್ತದೆ. ಕಾರ್ಪೊರೇಷನ್ ಬರ್ತೇನೆ ಇದು ಮೊಹಮ್ಮದ್ ಅವರೇ ಎಸ್, ಈ ರೀತಿ ಆದರೆ ಮುಸಲ್ಮಾನರ ಜೊತೆಗೆ ಮಾತ್ರ ವ್ಯಾಪಾರ ಮಾಡಬೇಕು, ಹಿಂದೂಗಳ ಜೊತೆಗೆ ಮಾತ್ರ ವ್ಯಾಪಾರ ಮಾಡಬೇಕು, ಮುಸಲ್ಮಾನರ ಶಾಲೆಗೆ ಹೋಗಬೇಕು, ಹಿಂದೂಗಳದೇ ಶಾಲೆಗೆ ಹೋಗಬೇಕು. ನೋಡಿ, ನಾವು ಒಪ್ಪಿಕೊಂಡದ್ದು, ನಾನು ಫಸ್ಟ್ಗೆ ಹೇಳಿದ್ದು ಸಂವಿಧಾನ ಅಂತೇಳಿ, ಸಹೋದರತೆಯನ್ನ ಬೆಳೆಸಬೇಕು ಅಂತೇಳಿ ಸಂವಿಧಾನದಲ್ಲಿ. ಅದು ಒಂದು ಜಾತಿ ಒಟ್ಟಿಗೆ ಸಹೋದರತೆ ಅಂತೇನು ಹೇಳಿಲ್ಲ. ಎಲ್ಲ ಸಮುದಾಯದೊಟ್ಟಿಗೆ ಸಹೋದರತೆಯನ್ನ ಬೆಳೆಸಿಕೊಂಡು ನಾವು ಹೋಗಬೇಕು. ನಾವು ಸಣ್ಣದಿನಿಂದ ಈ ಮಂಗಳೂರಿನಲ್ಲಿ ಬೆಳೆದು ಇಷ್ಟು ದೊಡ್ಡವರಾಗಿದ್ದೇವೆ. ನಮಗೆ ಆ ವಿಚಾರನೇ ಗೊತ್ತಿಲ್ಲ. ಬಟ್ ನಾವು ತಿಳಿದವರು ಒಟ್ಟು ಸೇರಿ ಇದನ್ನು ನಾವು ವಿರೋಧಿಸಬೇಕು. ಇಂಥ ಯಾವ ಕೆಲಸ ಎಲ್ಲಿ ಆಗ್ತದೆ, ಗ್ರಾಮ ಮಟ್ಟದಲ್ಲಿ ಸಮಿತಿಯನ್ನ ಎಲ್ಲರನ್ನ ಒಟ್ಟು ಸೇರಿ ಸಮಿತಿಯನ್ನ ಮಾಡಿಕೊಂಡು ಇಂಥ ಈ ವಿಚಾರ ಉದ್ಭವ ಆದ ಕೂಡಲೇ ಅದನ್ನು ನಾವು ಅಲ್ಲಿಗೇನೆ ಮುಚ್ಚಿ ಹಾಕಬೇಕು. ಇದು ಸರಿಯಲ್ಲ. ಯಾಕಂತ ಹೇಳಿದರೆ ಎಷ್ಟೋ ಜನರು ಟಿವಿಯಲ್ಲಿ ಮಾತಾಡೋದನ್ನು ನಾನು ನೋಡಿದೆ. ನಾವು ಮುಸಲ್ಮಾನರ ರಿಕ್ಷಾದಲ್ಲೇ ಹೋಗ್ತೇವೆ, ಅವರ ಅಂಗಡಿಯಲ್ಲಿಯೇ ಸಾಮಾನು ಖರೀದಿಸ್ತೇವೆ, ಹಿಂದೂ ಬಾಂಧವರು ಹೇಳಿದ್ದು. ಯಾಕೆಂತ ಹೇಳಿದರೆ ಅವರ ಆ ಅನ್ಯೋನ್ಯತೆ, ಜನರ ಮಧ್ಯದಲ್ಲಿ ಇದ್ದಂಥ ನಮ್ಮ ಭಾವನೆ. ಈಗ ನಾವು ಇರ್ತೇವೆ ಹಿಂದೂ ಧರ್ಮದ ನಮ್ಮ ಫ್ರೆಂಡ್ಸ್ನೊಟ್ಟಿಗೆ ಇರ್ತೇವೆ, ನಾವು ಒಳ್ಳೆ ರೀತಿಯಲ್ಲಿ ಇಲ್ವಾ? ಏನ್ ತೊಂದರೆ ಆಗಿದೆ? ಇಲ್ಲಿ ಕಾಯಿಲೆ ಹಿಡಿದದ್ದು ಯಾರಿಗೆ? ನಾನು ಕೇಳುವುದು, ಯಾರಿಗೆ ಕಾಯಿಲೆ ಹಿಡಿದಿದೆ? ಆ ಕಾಯಿಲೆ ಹಿಡಿದದನ್ನ ತಕೊಂಡು ಹೋಗಿ ಅವನನ್ನ ಹಾಸ್ಪಿಟಲ್ ಹಾಕಿ ಅವನಿಗೆ ಮದ್ದು ಮಾಡಿ. ಇಂಥ ಕಾನೂನು ಇದ್ದಾರಲ್ಲ ಅವರೊಂದಿಗೆ ಸಮಾಜ. ನಾನು ಅಲ್ಲಿಗೆ ಬರ್ತೇನೆ ಮೊಹಮ್ಮದ್ ಅವರೇ. ಈಗ ಕರ್ನಾಟಕದ ಇವತ್ತಿನ ಬೆಳವಣಿಗೆ, ನಿನ್ನೆ ಬೆಳವಣಿಗೆ, ಸಂತೋಷ್ ಪಾಟೀಲ್ ಅನ್ನೋ ಒಬ್ಬ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು, ಹಿಂದೂ ಸಮುದಾಯದವರೇ ಅಲ್ವಾ? ಇದೇ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಹರ್ಷ ಅನ್ನೋ ಹುಡುಗ ತೀರಿಕೊಂಡದು ವಿಷಾದನೀಯ ಘಟನೆ. ಮೃತದೇಹದೆಲ್ಲ ಮೆರವಣಿಗೆ ಮಾಡಿದ್ರು 144 ಸೆಕ್ಷನ್ ಇರುವಾಗ. ಎಸ್, ಈಗ ಏನ್ ಮಾಡ್ತಾರೆ? ನೋಡಿ, ಈ ಘಟನೆ ಬಗ್ಗೆ ಒಟ್ಟು ಘಟನೆ ಏನಂತ ನಿಮಗೆ ಗೊತ್ತು? ಸಂತೋಷ್ ಪಾಟೀಲ್ ಇವತ್ತೆಲ್ಲ ಹೇಳಿದ್ದು ಸಾಧಾರಣ 6-8 ತಿಂಗಳ ಮುಂಚೆನೆ ಹೇಳ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಾಯಿ ಬಿಟ್ಟೆ ಆ ಮನುಷ್ಯ ಹೇಳಿದ. ಈಶ್ವರಪ್ಪ ಅಂತೇಳಿ ಬಾಯಿ ಬಿಟ್ಟೆ ಹೆಸರು ಹೇಳಿದ. ಆದ್ರೆ ಇವತ್ತು ಈಶ್ವರಪ್ಪನವ್ರು ಏನ್ ಮಾಡಿದ್ರು? ಅವನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದ್ರು. ಅವ ಕೇಳಿದ್ದು ಕೆಲಸ ಮಾಡಿದ್ದು ಹಣ. ಅವ ಕೇಳಿದ್ದು ಯಾವುದು? ಕೆಲಸ ಮಾಡಿದ್ದು ಹಣವನ್ನ ಕೊಡಿ ಅಂತ ಹೇಳಿ. ಈಗ ಅವನ ಬಗ್ಗೆ ಈಶ್ವರಪ್ಪ ಅವರು ಹೇಳುವಂಥದ್ದು, ಈಗ ನೀವೊಬ್ಬರು ಮಾಜಿ ಮೇಯರ್ ಉಪಮೇಯರ್ ಕೂಡ ಆಗಿದ್ದವರು, ನಿನಗೆ ವರ್ಕ್ ಆರ್ಡರೇ ಕೊಟ್ಟಿಲ್ಲ, ನೀನ್ ಯಾಕೆ ಕೆಲಸ ಮಾಡಿದೆ? ಯಾರು ಜವಾಬ್ದಾರರು? ಅದನ್ನೀಗ ನನ್ನ ಹತ್ರ ಬಂದು ಅಥವಾ ಸರ್ಕಾರದ ಮೇಲೆ ಹಾಕಿದ್ರೆ ಆಗುತ್ತಾ? ಸರಿ, ವರ್ಕ್ ಆರ್ಡರ್ ಕೊಡದೆ ವರ್ಕ್ ಮಾಡುವಂತದ್ದು, ವರ್ಕ್ ಆರ್ಡರ್ ಕೊಡದೆ ವರ್ಕ್ ಮಾಡಿದ್ದು ಸರಿ ಅಲ್ಲ. ಆದರೆ ಆಗುವಂತದ್ದು ಎಲ್ಲ ಇದೇ ರೀತಿ. ಈಗ ಕೇಳುವಂತದ್ದು ಒಂದು ನಿಮಿಷ, ವರ್ಕ್ ಆರ್ಡರ್ ಕೊಡದೆ ತುರ್ತು ಕಾಮಗಾರಿ ಅಂತ ಮಾಡಿಸ್ಲಿಕ್ಕೆ ಆಗತ್ತಾ ಅಂತ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಅವನ ಒಂದು ಕಡೆ ಹೇಳ್ತಾನೆ, ಊರಿನ ಜಾತ್ರೆ ಇತ್ತು, ಊರವರೆಲ್ಲ ಬಂದು ಹೇಳಿದ್ರು ರಸ್ತೆ ಆಗ್ಬೇಕಂತ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳುವಂತದ್ದು. ಈಗ ನೋಡಿ, ಮಂಗಳೂರಲ್ಲಿ ಕಾರ್ಪೊರೇಟರ್ಸ್ ಇದ್ದಾರೆ, ಈ ರಾಜ್ಯದಲ್ಲಿ MLAಗಳಿದ್ದಾರೆ. ಇವರು ಆತ್ಮಾವಲೋಕನವನ್ನ ಮಾಡಿಕೊಳ್ಳಿ, ನಾವು ಎಷ್ಟು ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಿದ್ದೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಜನ ಕಾರ್ಪೊರೇಟರ್ ಮನೆಗೆ ಹೋಗಿ ಅಲ್ಲಿ ಬೊಬ್ಬೆ ಹಾಕ್ತಾ ಇರ್ತಾರೆ. ಈ ಎಂಜಿನ ಮಲ್ಪವರ ಎಲ್ಲ ಬರ್ಸ ಬತ್ತನ ಎಂಕಲ್ ಇಲ್ಲ ಬೋಪಿನ ಅಂತ ಹೇಳಿ. ಅಲ್ಲಿ ಪ್ಲಾನಿಂಗ್ ಆಗಿ ಬರುವಾಗ ಟೈಮ್ ತಗೊಳುತ್ತೆ, ಇಲ್ಲಿ ಮಳೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಅವ ಹೇಳ್ತಾನೆ, ಕೆಲಸ ಮಲ್ಪ ಮಾರ ಈ ಅವ್ ಮಲ್ತಾತ ಇನ್ನೆಲ್ಲ ಮಲ್ಪೋ ಯಾರು ನಿಕ್ಕಿ ಸ್ಯಾಂಕ್ಷನ್ ಮಲ್ತು ಕೊರ್ಪೆ ಅಂತ ಹೇಳಿ ಹೇಳ್ತಾರೆ. ಗುತ್ತಿಗೆದಾರ ಎಂತ ಮಾಡ್ತಾನೆ, ನಾನು ಇವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ, ನೀವೇ ಕಾರ್ಪೊರೇಟ್ ನನಗೆ ಬೇರೆ ಕೆಲಸ ಕೊಡ್ತಾ ಇದ್ದಾರೆ, ಈ ಕೆಲಸವನ್ನ ನಾನು ಅವರು ಹೇಳಿದ ಅವರ ಮರ್ಯಾದೆ ಉಳಿಸಲಿಕ್ಕೆ ನಾನು ಕೆಲಸ ಮಾಡಬೇಕು. ಅಥವಾ MLAಗಳು ಕಲಿ ಹೇಳ್ತಾರೆ, ನೋಡ ಅದೊಂದು ಕೆಲಸ ಮಾಡಪ್ಪ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ. ಇದು ಕಾನೂನು ದೃಷ್ಟಿಯಲ್ಲಿ ನಾವು ಹೇಳುವಾಗ
ನಾವು ವ್ಯತಿರಿಕ್ತವಾಗಿ ಮಾತಾಡ್ಬೋದು. ಆತ್ಮಸಾಕ್ಷಿ ಅಂತ ಹೇಳಿ ಇರ್ತದೆ. ಈಶ್ವರಪ್ಪ ಅವನ ಆತ್ಮಸಾಕ್ಷಿಯಾಗಿ ಹೇಳಬೇಕು, ಅಥವಾ ಆ ಲೋಕಲ್ MLA ಆ ಕೆಲಸವನ್ನ 4 ಕೋಟಿದ್ದು ಕೆಲಸ ಮಾಡಿಸ್ಲಿಲ್ವಾ? ಸುಸೈಡ್ ಮಾಡಿಕೊಂಡಾಗ ಇನ್ನು ಸುಲಭ ಎಲ್ಲರಿಗೆ ಮಾತು, ಆ ಮನುಷ್ಯ ತೀರಿ ಹೋದ, ಹಾಗೆ ಆಗ್ಬಾರ್ದಿತ್ತು, ಆಯ್ತು. ಅಲ್ಲಿ ನನಗೆ ಈಗ ಇದು ಮೊಹಮ್ಮದ್ ಅವರನ್ನು ಬೆಳ್ಕೊಡ್ಲಿಕ್ಕೆ ಇದೆ ಈ ಮಾತುಕತೆಯಿಂದ. ನಾನು ಸಂತೋಷ್ 3 ತಿಂಗಳಲ್ಲ, ಜಸ್ಟ್ 1 ತಿಂಗಳ ಹಿಂದೆ ಮಾತನಾಡಿದ ವಿಚಾರ ಇದೆ. ಡೆಲ್ಲಿಗೆ ಹೋಗಿ ಹೋದಂಥ ಸಂದರ್ಭದಲ್ಲಿ ಎಸ್ ಮೊಹಮ್ಮದ್ ಅವರೇ, ನಾನು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ ಧನ್ಯವಾದಗಳು ನಿಮಗೆ. ನಾನು ಆಮೇಲೆ ಅಲೆಕ್ಸಾಂಡರ್ ಅವ್ರ ಜೊತೆಗೆ ಮತ್ತು ಯಾದವ್ ಶೆಟ್ಟಿ ಅವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಎಸ್, ಈಗ ನಾವು ಸಂತೋಷ್ ಮಾತನಾಡಿದ ವಿಚಾರ, ಸಂತೋಷ್ ಅವರದ್ದು ಬೈಟ್ ಇದೆ, ಅದನ್ನು ನೋಡೋಣ. ಬೆಲ್ಗಾಂ ಗ್ರಾಮೀಣ ಕ್ಷೇತ್ರ, ನಾನು ಸಂತೋಷ್ ಪಾಟೀಲ್ ಅಂದ್ಬಿಟ್ಟು ಕರ್ನಾಟಕ ಬೆಲ್ಗಾಂ ಜಿಲ್ಲೆ ಬೆಲ್ಗಾಂ ಗ್ರಾಮೀಣ ಕ್ಷೇತ್ರದ ಹಿಂಡಲ್ಗಾ ಗ್ರಾಮದವನು. ಇವಾಗ ಸುಮಾರು 1 ವರ್ಷದ ಹಿಂದೆ KS ಈಶ್ವರಪ್ಪ ಅವ್ರ ಹತ್ರ ನಮ್ಮ BJPದು ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿತ್ತು. ಅದಕ್ಕೋಸ್ಕರ ನಾವೆಲ್ಲ ಊರಲ್ಲಿ ಒಂದು 100 ವರ್ಷದ ಹಿಂದಿನಿಂದನೂ ಆದಂಥ ಜಾತ್ರೆ, ಒಂದು ದೊಡ್ಡ ಜಾತ್ರೆ ಬಂದಿತ್ತು. ಅದಕ್ಕೋಸ್ಕರ ಊರಲ್ಲಿ ಯಾವುದೂ ರೋಡ್ಗಳು ಯಾವುದೂ ಸರಿಯಾಗಿರಲಿಲ್ಲ. ಅದಕ್ಕೋಸ್ಕರ ಈಶ್ವರಪ್ಪ ಅವ್ರ ಹತ್ರ ಮೀಟ್ ಆಗಿ ಊರವರೆಲ್ಲ ಸೇರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವೆಲ್ಲ ಸೇರಿ, ಸ್ವಾಮೀಜಿಯವರು ಎಲ್ಲರೂ ಸೇರಿ ಹೋಗಿ ಈಶ್ವರಪ್ಪ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವಾಗ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಏನಂತ ಆಶ್ವಾಸನೆ ಅನ್ನೋಕ್ಕಿಂತನೂ, ನೀವು ಈ ರಸ್ತೆ ಕಾಮಗಾರಿಗಳನ್ನು ಮಾಡ್ರಿ, ನಾವು ಅದ್ರದ್ದು ಏನಿದೆ ಅದನ್ನೆಲ್ಲ ವರ್ಕ್ ಆರ್ಡ್ರು ಆಮೇಲೆ ಪೇಮೆಂಟು ಎಲ್ಲ ಮಾಡಿಸ್ತೇನೆ ಅಂತ ಹೇಳಿದ್ರು. 1 ವರ್ಷದಿಂದ ಅವ್ರನ್ನ ಹುಡುಕ್ತಾ ಇದ್ದೇವೆ, ನಮ್ಗೆ ಸಿಗ್ತಾನೂ ಇಲ್ಲ. ಹೋದ್ರೂ ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸುಮಾರು ನಾವು 4 ಕೋಟಿ ಹಾಕಿ ಇವಾಗ ನಾವು ಸಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಇವತ್ತು ದಿಲ್ಲಿಗೆ ಬಂದಿದ್ದೆ ಅದಕ್ಕೆ. ಇವತ್ತು ಇವರು ಏನಾದರೂ ನಮಗೆ ಇದಕ್ಕೆ ರಿಪ್ಲೈ ಕೊಡಲಿಲ್ಲ, ಇದನ್ನು ಅಪ್ರೂವಲ್ ಮಾಡಲಿಲ್ಲ ಅಂದರೆ ನಾವು ಇಲ್ಲೇ ಪೈಸನ್ ತೊಗೊಂಡು ಇಲ್ಲೇ ಸತ್ತು ಹೋಗಿಬಿಡ್ತೇವೆ. ಆ ಪರಿಸ್ಥಿತಿಗೆ ಬಂದು ಹೋಗಿಬಿಟ್ಟಿದ್ದೇವೆ. ಇವಾಗ ಇಂಟ್ರೆಸ್ಟ್ ಎಲ್ಲ ಕಟ್ಟಿ ಇವ್ರಿಗೆ ಎಲ್ಲಿದ್ದು ಏನು ಕೊಡಬೇಕು, ಅವ್ರಿಗೆ ಏನು ಕೊಡಬೇಕು ಅನ್ನೋದು ಅದರ ಕೊಟ್ಟ ಆಗಿದೆ, ಎಲ್ಲ ಮಾಡಾಗಿದೆ, ಎಲ್ರಿಗೂ ಭೇಟಿ ಆಗಿದೆ. ಇನ್ನೂವರೆಗೂ ನಮಗೆ ಕಾಮಗಾರಿಗಳಿಗೆ ಅಪ್ರೂವಲ್ಲು ಸಿಗ್ತಾ ಇಲ್ಲ, ಪೇಮೆಂಟು ಮಾಡ್ತಾ ಇಲ್ಲ. ತುಂಬ ತೊಂದರೆ ಆಗಿ ಹೋಗಿಬಿಟ್ಟಿದೆ. ಅದಕ್ಕೋಸ್ಕರ ಸರ್ ನಾವು ಅದಕ್ಕೆ ಇವಾಗ ಇಲ್ಲಿ ಡೆಲ್ಲಿಗೆ ಬಂದಿದ್ದೇವೆ. ಡೆಲ್ಲಿಗೆ ಬಂದು ಇವಾಗ ಗಿರಿರಾಜ್ ಸಿಂಗ್ ಅವ್ರಿಗೆ ಎಲ್ರಿಗೂ, ಇದು ಮೋದಿಜಿ ಅಂದರೆ ನಾವು ಮೋದಿಜಿಯವ್ರ ಪರಮ ಭಕ್ತರು ನಾವು. ಇವಾಗ ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಮಾಡ್ತೇವೆ. ಡೆವಲಪ್ಮೆಂಟ್ ಮಾಡಿದ್ದೇನೆ ಇವ್ರು ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ನೇರವಾಗಿ ಇಲ್ಲಿ ಹೇಳ್ತಾ ಇರುವಂಥ ವಿಚಾರ ನೀವು ಕೇಳಿಸಿಕೊಂಡ್ರಿ. ನನಗೆ ವರ್ಕ್ ಏನೋ ರಸ್ತೆಯ ಕಾಮಗಾರಿ ಕೆಲಸ ಮಾಡಲಿಕ್ಕೆ ಊರ ಜನರದ್ದು ಒತ್ತಾಯ ಇತ್ತು, ಜಾತ್ರೆ ಬರ್ತಾ ಇತ್ತು. ಸೊ ಹಾಗಾಗಿ ಈಶ್ವರಪ್ಪ ಅವ್ರ ಹತ್ರ ಕೂಡ ನಮ್ಮ ಹಳ್ಳಿಯ ಜನ ಹೇಳಿದರು, ಎಸ್ ಆಮೇಲೆ ನಿಮಗೆ ವರ್ಕ್ ಆರ್ಡರ್ ತರಿಸಿಕೊಡ್ತೇನೆ. ಈಗ ಮೊಹಮ್ಮದ್ ಅವರು ಕಾರ್ಪೊರೇಟರ್ ಆಗಿದ್ದವರು, ಅವ್ರು ಹೇಳಿದರು ನೋಡಿ, ತುರ್ತು ಸಂದರ್ಭದಲ್ಲಿ ಹಿಂಗೆ ನಾವು ಕೆಲಸವನ್ನು ಮಾಡಿಸಿಕೊಳ್ಳಬಹುದು ಅಂತ. ಆ ವಿಚಾರವನ್ನು ಇಲ್ಲಿ ಸಂತೋಷ್ ಪಾಟೀಲ್ ಹೇಳ್ತಾನೆ. ಎಸ್, ಈಗ 4 ಕೋಟಿ ಬರಲಿಲ್ಲ, 4-5 ತಿಂಗಳಿಂದ ಸುತ್ತಾಡಿದ. ಈಗ ಕೊನೆಗೆ ಅವರೇ ಹೇಳಿದ ರೀತಿಯಲ್ಲಿ ಅವರು ಆತ್ಮಹತ್ಯೆ ಮಾಡುವಂಥ ಸನ್ನಿವೇಶ ಬಂತು. ಎಸ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ತುಂಬ ಆಂದೋಲನವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ. ಎಸ್, ಈ ಘಟನೆಯನ್ನು ಇಟ್ಕೊಂಡು ಒಂದು ಕಡೆ ನಮ್ಮಲ್ಲಿ 40% ಕಮಿಷನ್ ಅದೇ ಬಾರಿ ದೊಡ್ಡ ಗದ್ದಲ ಆಗ್ತಾ ಉಂಟು. ನಾವು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಎಂತಹ ಕೆಟ್ಟ ರಾಜಕಾರಣಿಗಳನ್ನು ಹಾಗೂ ಸರಕಾರಿ ಅಧಿಕಾರಿಗಳನ್ನು ನಿರ್ಮಿಸಿದ್ದೇವೆ ಅಂದರೆ ಅವರು ಎಲ್ಲಿಂದ ಏನಾದರೂ ಸಿಗುತ್ತದೋ ಎಂಬ ಉದ್ದೇಶದಿಂದಲೇ ಬರಬಹುದು. ಬರ ಬರಲಿ, ಅತಿವೃಷ್ಟಿ ಬರಲಿ, ಅನಾವೃಷ್ಟಿ ಆಗಲಿ, ಪ್ರತಿಯೊಂದರಲ್ಲಿ ಹಣ ದೋಚುವುದೇ ಅವರ ಒಂದು ಉದ್ದೇಶ. ಯಾವುದೇ ಎವ್ರಿಬಡಿ ಲವ್ಸ್ ಅ ಗುಡ್ ಡ್ರೌಟ್ ಅಂತ, ಅಂದ್ರೆ ಒಂದು ಒಳ್ಳೆ ಬರ ಬಂದ್ರೆ ಅದರಲ್ಲಿ ಎಲ್ಲರಿಗೂ ಒಳ್ಳೆ ಕಮಾಯಿ ಇದೆ ಅಂತ. ಹೌದು, ಅದರಲ್ಲಿ ಅವರಿಗೆ ತಾನು ಪ್ರಾಮಾಣಿಕನಾಗಿದ್ದೇನೋ, ತನ್ನಲ್ಲಿ ಪ್ರಾಮಾಣಿಕತೆ ಅಥವಾ ನೈತಿಕತೆ ಎಂಬ ಶಬ್ದದ ಅರ್ಥವನ್ನೇ ತಿಳಿಯದವರು, ಹಣದ ಮೇಲೆ ನಡೆದುಕೊಂಡು ಹೋಗುವವರು ಇವರು. ಎಸ್, ಈಗ ಈ ಪ್ರಕರಣವನ್ನೇ ನಾವು ನೋಡಿದಾಗ ಯಾದವ್ ಶೆಟ್ರೆ, ಎಸ್ ಅವರು ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಈ ಇಡೀ ನಾನು ಇಷ್ಟು ತೊಂದರೆಗೆ ಸಿಲುಕಿ ಹಾಕ್ಲಿಕ್ಕೆ, ಇಂಥ ಒಂದು ಕಬಂಧ ಭಾವಿನಲ್ಲಿ ನಾನು ಈಗ ಸಿಕ್ಕಿ ಹಾಕಿಕೊಳ್ಳಲಿಕ್ಕೆ ಈಶ್ವರಪ್ಪ ಅವರೇ ನೇರ ಕಾರಣ ಅಂತ ಹೇಳ್ತಾರೆ. ನೋಡಿ, ಈಶ್ವರಪ್ಪನವರೇ ಹೇಳಿ ಕೆಲಸ ಮಾಡಿಸಿದ್ದು ಅಲ್ಲಿನ ಅಗತ್ಯ ಅವಶ್ಯಕತೆಗನುಗುಣವಾಗಿ 4 ಕೋಟಿಯಷ್ಟು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ ನಂತರ ಪಂಚಾಯತ್ ಅಧ್ಯಕ್ಷ ಮತ್ತು ಇಂಡಲಗಿ ಪಂಚಾಯತ್ ಅಧ್ಯಕ್ಷ ಮತ್ತು ಸ್ವತಃ ಇವರು ಕಾಂಟ್ರಾಕ್ಟ್ ಹೋಗಿ ಹೇಳಿದ್ದಾರೆ.
ಆಗ ಇವರು 40% ಕಮಿಷನ್ ಬೇಕು ಅಂತ ಹೇಳಿದ್ದಾರೆ. 40%. ಇವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ 4 ಕೋಟಿಯಲ್ಲಿ ಮಾಡುವಾಗ ಇವರು ಬೇಕಾದಷ್ಟು ಇಂಟ್ರೆಸ್ಟ್ ತಗೊಂಡು ಸಾಲ ಮಾಡಿದ್ದಾರೆ. 40% ಇವರಿಗೆ ಕೊಟ್ರೆ ಇವರಿಗೆ ಸಾಲ ಸಂದಾಯ ಆಗುದಿಲ್ಲ. ಇವರು ಕೆಲಸ ಮಾಡಿಯೂ ಕೆಲಸ ಬಿಲ್ಲು ಆದ್ರೆ 40% ಈಶ್ವರಪ್ಪನವರಿಗೆ ಕೊಟ್ರೆ ಇದು ಮುಗಿಯುವುದಿಲ್ಲ, ಅವರು ಬದುಕಿ ಸತ್ತಂತೆ ಆಗ್ತದೆ ಅನ್ನುವ ನೆಲೆಗಟ್ಟಿನಲ್ಲಿ ಇಂಥದ್ದು ಸಾವಿರಾರು ಕಾಂಟ್ರಾಕ್ಟರ್ಗಳ ಸಮಸ್ಯೆ ಆಗಿದೆ. ಅದನ್ನೇ ಹೇಳಿದ್ದು. ಅಂದ್ರೆ ಒಂದು ಕಡೆ ವರ್ಕ್ ಆರ್ಡರ್ ಕೊಡದೆ ಅಥವಾ ಕೆಲಸವನ್ನು ಕಾನೂನು ಪ್ರಕಾರ ಮಾಡದೆ ಬಾಯಿ ಮಾತಲ್ಲಿ ಮಾಡು ಅಂತ ಹೇಳುದು. ಆಗ ಅನಿವಾರ್ಯವಾಗಿ ಇವರ ಹಿಡಿತದಲ್ಲಿ ಅವರು ಸಿಗ್ತಾರೆ ಕಾಂಟ್ರಾಕ್ಟ್ನವರು. ಈಗ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಈ FIR ಆಗಿದೆ. ಯಾರ ಮೇಲೆ? ಈಶ್ವರಪ್ಪ ಅವರ ಮೇಲೇನೂ FIR ಆಗಿದೆ. ಆರೋಪಿ ನಂಬರ್ 1 ಅಂತ ಅವರೇ ಇದ್ದಾರೆ, ಅಕ್ಯೂಸ್ ನಂಬರ್ 1 ಅಂತ. ಸೊ ಬಟ್ ಅವರ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡುವಂಥದ್ದು. ಅವರು ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ತನಕ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳಿದರೆ ನಾನು ರಾಜೀನಾಮೆ ಕೊಡ್ತೇನೆ. ಈಗ ಮಧ್ಯಾಹ್ನಂತರ ಸ್ಟೇಟ್ಮೆಂಟ್ ಬದಲಾಗಿದೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ನೋಡಿ, ಅದರಲ್ಲಿ ಒಂದು ಈಶ್ವರಪ್ಪನವರು ಇನ್ನೊಬ್ಬನಿಗೆ ಆದಾಗ, ಜಾರ್ಜ್ ಮಿನಿಸ್ಟರ್ ಆದಾಗ, ಗಣಪತಿ DSP ಆಗಿ ಆತ್ಮಹತ್ಯೆ ಮಾಡಿದಾಗ ಏನೆಲ್ಲ ನಡವಳಿಕೆ ಇತ್ತು ಅವರದು, ಏನು ನಿಜವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಗಣಪತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅದು ತೀರಾ ವೈಯಕ್ತಿಕ ವಿಷಯ, ಅದು ಯಾವುದೇ ರೀತಿ ಜಾರ್ಜ್ಗೆ ಸಂಬಂಧ ಇಲ್ಲ. ಅದನ್ನು ಯಾವ ರೀತಿ ಅಂತ ಹೇಳಿದ್ರು, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಈಶ್ವರಪ್ಪನವರು ಅವರು ತನಿಖೆಗೆ ಅಪರಾಧಿ ಅಲ್ಲ ಅಂತ ಸಾಬೀತಾದ್ರೆ ಮತ್ತೆ ಬೇಕಾದ್ರೆ ಮಂತ್ರಿ ತಗೊಂಡೆ. ನಾನು ಈಗ ಹೇಳೋದು, ಈಶ್ವರಪ್ಪನವರು ಕೂಡ ರಾಜೀನಾಮೆ ಕೊಡಬೇಕು, FIR ಆಗಿದೆ, ಅವರನ್ನು ಬಂಧಿಸಬೇಕು. ಅವ್ರು ನಿರಪರಾಧಿ ಆದ್ರಲ್ಲ ಮತ್ತೆ ಅವ್ರ ಮಂತ್ರಿ ಆಗಿ. ನಾನು ಅದನ್ನೇ ಹೇಳುದು. ಕಾನೂನು ಎನ್ನುವುದು ಆವಾಗ ಜಾರ್ಜ್ ಮಂತ್ರಿಗೆ ಒಂದು ಕಾನೂನು, ಇವರಿಗೆ ಒಂದಲ್ಲ. ನಮ್ಗೆ ಸಂವಿಧಾನ ಇದೆ, ಕಾನೂನು ಇದೆ, ಅದು ಎಲ್ಲರಿಗೂ ಒಂದೇ ಅಲ್ಲ. ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತಹ ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈಶ್ವರಪ್ಪ ಅವರು ಇವತ್ತು ಬೆಳಿಗ್ಗೆ ತನಕ ಮುಖ್ಯಮಂತ್ರಿಗಳು ಹೇಳಿದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಾ ಇದ್ರು. ಈಗ ಪಟ್ಟು ಬದಲಿಸಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ಕರೆಕ್ಟ್ ಆಗಿದೆ ಯಾಕೆ ಅಂತಂದ್ರೆ ಅವ್ರಿಗೆ ಯಾವ್ದೇ ಸಂವಿಧಾನ ಅನ್ವಯ ಆಗಲ್ಲ. ಅವರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವರು ಮೊನ್ನೆ ಹೇಳಿದ್ರಲ್ಲ, ನಾನು ಕೆಂಪುಕೋಟೆಯಲ್ಲಿ ಕೇಸರಿ ಧ್ವಜ ಹಾರಿಸ್ತೇನೆ ಅಂತ. ಕೇಸರಿ ಧ್ವಜ ಹಾರಿಸ್ತೇನೆ ಅಂತ, ಕೇಸರಿ ಧ್ವಜ, ಭಾಗವತ್ ಧ್ವಜ ಹಾರಿಸಿ ಅವರು ಆಡಳಿತ ನಡೆಸುವಂತವ್ರು. ಅವ್ರಿಗೆ ಯಾವ್ದೇ ಕಾನೂನು ಕಟ್ಟಳೆ ಯಾವ್ದು ಅನ್ವಯ ಆಗಲ್ಲ. ಆದ್ರೆ ಅವ್ರು ಬದುಕ್ತಾ ಇರೋದ್ ಮಾತ್ರ, ಕಾರ್ಯನಿರ್ವಹಿಸ್ತಾ ಇರೋದ್ ಮಾತ್ರ ಎಲ್ಲ ಸಂವಿಧಾನದ ಅಡಿಯಲ್ಲೇ. ಈ ಸಂವಿಧಾನದ ಏನೇನ್ ಕೊಟ್ಟಿದ್ಯೋ ಎಲ್ಲಾ ಸೌಲಭ್ಯಗಳನ್ನ ಅವ್ರು ಪಡಿತಾ ಇದ್ದಾರೆ. ಅದ್ರ ಜೊತೆಗೆ 40% ಕಮಿಷನ್ ಅನ್ನುವಂತ ಒಂದು ದೊಡ್ಡ ಭೂತನ್ನು ಕೂಡ ಅವರು ತಮ್ಮ ಮೇಲೆ ಹೇಳ್ಕೊಂಡಿದ್ದಾರೆ. ಇದು ನಮ್ಮ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಅವರು ಯಾವ ರೀತಿ ಅವರೇ ಹೇಳ್ಬೇಕು, ಅದನ್ನ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ, ಹೇಗೆ ಇದನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ಅವರನ್ನ ರಾಜೀನಾಮೆ ಕೇಳುವಂತದ್ದೇ ದೊಡ್ಡ ತಪ್ಪು. ಮುಖ್ಯಮಂತ್ರಿ ಆದವರು ಕೂಡಲೇ ಅವರನ್ನ ವಜಾಗೊಳಿಸಬೇಕಾಗಿತ್ತು. ಅಷ್ಟು ಧೈರ್ಯ ಇದೆಯಾ ನಿಮ್ಮ ಮುಖ್ಯಮಂತ್ರಿಗೆ? ಇಲ್ಲ, ಅವ್ ಮಾಡ್ಬೇಕಾಗಿತ್ತು. ಹೈಕಮಾಂಡ್ ಆದ್ರೂ ಅವ್ರಿಗೆ ಸೂಚನೆ ಕೊಟ್ಟು ರಾಜೀನಾಮೆ ಕೊಡಿ ಅಂತ ಹೇಳಿ ಹೊಸ ಪರಿಪಾಠವನ್ನ, ಹೊಸ ಸಂಪ್ರದಾಯವನ್ನ ಹುಟ್ಟಾಕ್ಬೋದಾಗಿತ್ತು. ಆರೋಪ ಬಂದಿದೆ ಅಂತ ಈ ಆತ್ಮಹತ್ಯೆ ಪ್ರಕರಣ ಮತ್ತೆ ಇದು ಒಟ್ಟಾರೆ ಇದು ಯಾವ ರೀತಿ ಇದೆಯೋ, ಇದ್ರಲ್ಲಿ ಯಾವ್ದು ಸುಳ್ಳು, ಯಾವ್ದು ಸತ್ಯ, ಯಾವ್ದು ಪ್ಲಾಂಟ್ ಮಾಡಿದ್ದಾರೆ, ಇದ್ರ ಹಿನ್ನೆಲೆ ಏನೋ, ಇದ್ರ ಸತ್ಯಾಸತ್ಯತೆ ಏನೋ, ಇದು ಈಗ್ಲೇ ನಾವು ಅದ್ರ ಬಗ್ಗೆ ಒಂದು ನಿರ್ಣಯಕ್ಕೆ ಬರೋದು ತಪ್ಪಾಗತ್ತೆ. ಹೌದು. ಆದ್ರೆ ಈ ರೀತಿ ಗಂಭೀರ ಆರೋಪ ಬಂದ ಸಂದರ್ಭದಲ್ಲಿ ಆರೋಪನು ಬಂದಿದೆ. ಜೊತೆಗೆ ಈಗ FIR ಅಲ್ಲಿ ಕೂಡ ಈಶ್ವರಪ್ಪ ಅವರದೇ ಆರೋಪಿ ನಂಬರ್ 1 ಅಂತ ಹೆಸರಿದೆ. ಹೌದು. ಹಾಗಾದ್ರೆ ಅವರನ್ನ FIR ಹಾಕಿದ್ದಾರೆ, ಹೌದು, ಸತ್ಯ ಅದು. ಆದ್ರೆ ಈ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸಿ ಕ್ರಮ ಕೈಗೊಳ್ಬೇಕಾಗತ್ತೆ ಈ ನಮ್ಮ ಅಪರಾಧ ದಂಡ ಸಂಹಿತೆ ಪ್ರಕಾರ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯ ಸಂದರ್ಭದಲ್ಲಿ ಜಾರ್ಜ್ ಅವರ ಮೇಲೆ ಇಂತ ಒಂದು ಆರೋಪ ಬಂದಾಗ ವಿಧಾನಸಭೆ ಒಳಗಡೆನೆ ಸ್ವತಃ ಈಶ್ವರಪ್ಪ ಅವರೇ ಮಾತಾಡಿದ್ರು ಇದೇ ವಿಚಾರವನ್ನು. ಹೌದು 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 ಅವರು ಮಾತಾಡ್ತಾರೆ. ಅವರು ಏನಂತಂದ್ರೆ ಒಂದು ವಿಚಾರ ನೀವು ಅನ್ಕೊಂಬೋದು, ಈ ನ್ಯಾಯ ನಿಷ್ಠೆ ಮತ್ತೆ ಸಂವಿಧಾನದ ಹಕ್ಕು ಬಾಧ್ಯತೆಗಳೆಲ್ಲ
ಬೇರೆಯವ್ರಿಗೆ, ಅದು ಅವ್ರಿಗೆ ಅನ್ವಯ ಆಗಲ್ಲ. ಯಾಕೆಂತಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ, ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಅದು ಭ್ರಷ್ಟಾಚಾರ ಅಲ್ಲ. ಒಂದ್ ರೀತಿ ಹೆಂಗಾಗಿದೆ ಅಂತಂದ್ರೆ ಇದು ಸರನಾಥ್, ಇದು ಒಂದು ಮಾತು ಈ ಜನ ಮಾತಾಡ್ಕೊಳ್ಳುವಂಥದ್ದು, ತಾನು ಮಾಡಿದ್ರೆ ರೇಪ್ ಅಲ್ಲ, ತಾನ್ ಮಾಡಿದ್ರೆ ರೊಮ್ಯಾನ್ಸು, ಬೇರೆಯವ್ರು ಮಾಡಿದ್ರೆ ರೇಪು ಅನ್ನುವ ತರ ಈ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ನಿಜಕ್ಕೂ ಇದೊಂದು ರೀತಿ ವಿಷಾದನೀಯ, ಶೇಮ್ ಆಗತ್ತೆ ಇವೆಲ್ಲ. ಇದು ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗುವಂತದ್ದು. ಆದ್ರೆ ಈ ನ್ಯಾಯದ ವಿಚಾರದಲ್ಲಿ ಬಂದಾಗ, ಈ ಕಾನೂನಿನ ವಿಚಾರದಲ್ಲಿ ಬಂದಾಗ, ಅವ್ರದ್ದೊಬ್ಬರ ವಿಚಾರದಲ್ಲಿ ರೇಪ್ ಅಂತ ಇದ್ ಮಾಡೋದು, ಇನ್ನೊಂದು ವಿಚಾರದಲ್ಲಿ ರೊಮ್ಯಾನ್ಸ್ ಅಂತ ಮಾಡೋದು, ಈ ಸಮರ್ಥನೆ ಮಾಡ್ಕೊಳ್ಳೋದು ಇದೆಯಲ್ಲ, ನಿಜಕ್ಕೂ ಇದು ಬಹಳ ಒಂದು ಆಘಾತಕಾರಿ ಬೆಳವಣಿಗೆ. ಅವ್ರು ಹಿಂದೂ ಸಂಪ್ರದಾಯ, ಹಿಂದೂ ಪದ್ಧತಿ ಅವ್ರದ್ದು ಅದು ಇದು ಈ ತರದ್ದೆಲ್ಲ ಸುಮಾರು ಹೇಳ್ತಾರೆ. ಈಗ ಸುಸೈಡ್ ಮಾಡಿಕೊಂಡವರು ಹಿಂದೂ ಅಲ್ವಾ ಸಂತೋಷ್ ಅವರು? ಈಗ ಅಲ್ಲ, ಅದು ಹೇಳದ್ನಲ್ವಾ, ಅವ್ರಿಗೆ ಅನ್ವಯ ಆಗಲ್ಲ ಅದು. ಯಾಕೆಂದ್ರೆ ಅವ್ರ ಮೇಲೆ ಅಲಿಗೇಷನ್ ಬಂದಿದ್ಯಲ್ಲ, ಹೌದು ತನಗೆ ಅನುಕೂಲ ಆಗತ್ತೆ ಅಂತವ್ರು ಮಾತ್ರ ಹಿಂದೂಗಳು. ಅವ್ರು ದಲಿತರು ಹಿಂದೂಗಳಲ್ವಾ, ಬೇರೆ ಬೇರೆ ಸಣ್ಣ ಜಾತಿಯವರು, ಶೋಷಿತ ಸಮುದಾಯಗಳು, ಅವರೆಲ್ಲ ಹಿಂದೂಗಳಲ್ವಾ. ಮೊನ್ನೆ ದಿವಸ ನಮ್ಮ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಿ ದಿನೇಶ್ ಅನ್ನೋ ದಲಿತ ಸಮುದಾಯದ ಹುಡುಗನನ್ನು ಹೊಡೆದು ಕೊಲೆ ಮಾಡಲಾಗಿತ್ತು. ಹೌದು, ಬಿಜೆಪಿಯವರು ಮಾತಾಡಿಲ್ಲ ಇವತ್ತಿಗೆ ಕೂಡ, ಈ ಕ್ಷಣ ತನಕ ಕೂಡ. ಅವ್ರು ಯಾಕೆ ಈ ತರ ಬೋಧನೆ ಎಲ್ಲ ಮಾಡ್ತಾರೆ ಹಿಂದೂ ಧರ್ಮದ ಬಗ್ಗೆ ಅಂತ? ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡುವಂತವ್ರು, ಈ ರೀತಿ ಉದಾತ್ತ ಚಿಂತನೆಗಳನ್ನ ಇದ್ ಮಾಡುವಂತವ್ರು, ನಿಜಕ್ಕೂ ಇದೊಂದು ರೀತಿ ಆತಂಕಕಾರಿ ಪರಿಸ್ಥಿತಿ ಇದು. ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಅನ್ವಯ ಆಗ್ಬೇಕು. ಅದು ಜಾರ್ಜ್ಗೂ ಒಂದೇ ರೀತಿ ಅನ್ವಯ ಆಗ್ಬೇಕು, ಈಶ್ವರಪ್ಪ ಅವ್ರಿಗೂ ಒಂದೇ ರೀತಿ ಅನ್ವಯ ಆಗ್ಬೇಕು. ಇದು ನಿಜಕ್ಕೂ ಇದು ಒಂದ್ ರೀತಿ ಆತಂಕಕಾರಿ ಬೆಳವಣಿಗೆ ಇದು. ಒಬ್ರಿಗೊಂದು ಮತ್ತೊಬ್ರಿಗೊಂದು ಅನ್ನೋದಾದ್ರೆ ಅದಕ್ಕೇನ್ ಕಾನೂನಿಗೆ, ಸಂವಿಧಾನಕ್ಕೆ ಏನ್ ಮಾನ್ಯತೆ ಇದೆ, ಕಾನೂನಿಗೆ ಏನ್ ಮಾನ್ಯತೆ ಇದೆ? ಇವರು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿ ಬಂದಂತವ್ರು. ಇಂಥವ್ರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡೋದು ಸರಿಯಲ್ಲ. ಈ ರೀತಿ ಅಲಿಗೇಷನ್ ಬಂದು ಇಷ್ಟೆಲ್ಲ ಆಗಿ ರಾಜಭವನದ ಅಂಗಳಕ್ಕೆ ಹೋಗಿ ಒಂದ್ ರೀತಿ ಎಲ್ಲರಿಗೂ ಆತಂಕ ಸೃಷ್ಟಿಯಾಗಿರುವಂತ ಸಂದರ್ಭದಲ್ಲಿ ನಮ್ ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಅಂತ ನೀವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ನನ್ನ ಬಗ್ಗೆ ಏನೇ ಆರೋಪ ಬಂದ್ರು ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಹಾಗೆ ಮುಂದುವರಿತೀನಿ ಅಂತಂದ್ರೆ ಅದಕ್ಕೆ ಯಾವ ಒಂದು ಇದಿರುತ್ತೆ, ಒಂದು ಮೌಲ್ಯ ಇರುತ್ತೆ? ಇದು ಆತಂಕಕಾರಿ ಬೆಳವಣಿಗೆ. ಸರ್ ಖಂಡಿತ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ನಾವು ಈಶ್ವರಪ್ಪ ಅವರು ಕಳೆದ ಅವಧಿಯಲ್ಲಿ ಅದೇ ಇನ್ಸ್ಪೆಕ್ಟರ್ ಗಣಪತಿಯವರು ಮೃತಪಟ್ಟ ಸಂದರ್ಭದಲ್ಲಿ ಅವರು ಜಾರ್ಜ್ ಮೇಲೆ ಆರೋಪ ಬಂತಂತಾದಾಗ ವಿಧಾನಸಭೆ ಒಳಗಡೆ ಮಾತಾಡ್ತಾರೆ. ಏನಂತ ಮಾತಾಡಿರ್ತಾರೋ ಅಂತ ಜಸ್ಟ್ ಒಂದು ನಿಮಿಷ ನೋಡೋಣ, ಆಮೇಲೆ ನಾನು ಬರ್ತೇನೆ. ಅನೇಕ ಅಂಶಗಳು, ದಾಖಲೆಗಳು, ಮಾನ್ಯ ಜಾರ್ಜ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಈ ದಾಖಲೆಗಳನ್ನ ಮುಚ್ಚಾಕ್ತಾರೆ. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅವ್ರು ರಾಜೀನಾಮೆ ತಗೊಳ್ಳಿ. ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಮೆಂಟ್ ಬಂದ ತಕ್ಷಣ ಅವ್ರು ತಪ್ಪಿತಸ್ಥರಲ್ಲ ಅಂದ್ರೆ ಅವಾಗ್ಲೇನೆ ಅವ್ರ ಮಂತ್ರಿ ಮಾಡಿ. ಅದಕ್ಕೋಸ್ಕರ ಈ ಅಂಶ ನಿಲುವಳಿ ಸೂಚನೆಯನ್ನ ತಗೋಬೇಕು ಅಂತ ನಾನು ಮತ್ತೆ ಒತ್ತಾಯ ಮಾಡಿ. ಅನೇಕ ಅಂಶಗಳು, ದಾಖಲೆಗಳು, ಮಾನ್ಯ ಜಾರ್ಜ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಈ ದಾಖಲೆಗಳನ್ನ ಮುಚ್ಚಾಕ್ತಾರೆ. ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅವ್ರು ರಾಜೀನಾಮೆ ತಗೊಳ್ಳಿ. ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಮೆಂಟ್ ಬಂದ ತಕ್ಷಣ ಅವ್ರು ತಪ್ಪಿತಸ್ಥರಲ್ಲ ಅಂದ್ರೆ ಅವಾಗ್ಲೇನೆ ಅವ್ರ ಮಂತ್ರಿ ಮಾಡಿ. ಅದಕ್ಕೋಸ್ಕರ ಈ ಅಂಶ ನಿಲುವಳಿ ಸೂಚನೆಯನ್ನ ತಗೋಬೇಕು ಅಂತ. ಇದು ಈಶ್ವರಪ್ಪ ಅವರ ಮಾತು ಮತ್ತು ಇವತ್ತಿನ ದಿನ ಈಶ್ವರಪ್ಪ ಅವರ ಮಾತು ಕಂಪ್ಲೀಟ್ ಉಲ್ಟಾ. ಹೌದು, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ಎಸ್ ಅಲೆಕ್ಸಾಂಡರ್ ಅವರೇ, ಏನು ಹೇಳ್ತೀರಿ ಇದರಲ್ಲಿ? ಚುನಾವಣೆ ಬಂದಾಗ ಈ ಬಿಜೆಪಿ ಕಾರ್ಯಕರ್ತರನ್ನು ತಮ್ಮ ಗಾಳವಾಗಿ ಉಪಯೋಗಿಸಿ ತಮ್ಮ ಕೆಲಸ ಮಾಡಿಸಿಕೊಳ್ತಾರೆ. ಅವರೊಂದು ಉದ್ದೇಶದಿಂದ ಬಂದಿರಬಹುದು, ಆದರೂ ಕೂಡ ಅವರು ಪ್ರಾಮಾಣಿಕರಾಗಿ ಕೆಲಸ ಮಾಡುವಾಗ ಅವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಅವರು ಕಷ್ಟಪಟ್ಟು ದುಡಿದಿದ್ದಾರೆ. ಅಲ್ಲಿ ಆಗಿರ್ಬೋದು, ಅವ್ರು ಬ್ರೋಕರ್ ಆಗಿ, ಇನ್ನೊಬ್ಬರು ಹೇಳ್ತಾ ಇದ್ರು ಅವರು ಬ್ರೋಕರ್ ಎಂದು ಹೇಳಿ. ಅವರು ನಿಜವಾಗಿ ಟೆಂಡರ್ ಗುತ್ತಿಗೆ ಪಡೆದವರಲ್ಲ, ಅವರು ಬ್ರೋಕರ್ ಕೆಲಸ, ಅದು ಏನೇ ಇರಲಿ ಆದರೂ ಕೆಲಸ ಮಾಡಿದ್ದಾರೆ, ನಂಬಿಕೆಯಿಂದ ಕೆಲಸ ಮಾಡಿದೆ. ಅವರಿಗೆ ಈಶ್ವರಪ್ಪನವರು ನಂಬಿಕೆ ದ್ರೋಹ ಮಾಡಿದಾಗೆ ಆಗ್ತದಲ್ವ? ನಿಜವಾಗಿ ಕೋಟಿ ಹಣ ಕೊಟ್ಟು ಇವರನ್ನು ಮಂತ್ರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಖರೀದಿಸಲಿಕ್ಕೆ ಇವರ ದುಡ್ಡು ಇರ್ತದೆ. ಬೇರೆ ಪಕ್ಷದ MLA ಗಳನ್ನು ಖರೀದಿಸಿ ಕೋಟಿ ಕೊಟ್ಟು ಇವರು
ಖರೀದಿಸುವಾಗ ಈ ಜುಜುಬಿ ನಮ್ಮ ತೆರಿಗೆ ಹಣವನ್ನು ಅವರು ಕೆಲಸ ಮಾಡಿದ್ರೆ ನಿಜವಾಗಿದ್ರೆ ಅಲ್ಲಿ ಖಾಲಿ ಮಂತ್ರಿಗಳು ಮಾತ್ರ ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದಕ್ಕೆ ಕಾರಣರು. ಯಾಕಂದ್ರೆ ಅವರಿಗೆ ಕೂಡ ಇದರಲ್ಲಿ ಪಾಲು ಹೋಗ್ತದೆ. ಬೆಂಚಿಗೆ ಮೇಜಿಗೆ ಇದು ಪಾಲು ಹೋಗಿ 40% ಇನ್ನೊಬ್ಬರು ಹೇಳ್ತಿದ್ರು 40% ಅಲ್ಲ, ಪ್ಲಸ್ ಅದಕ್ಕೆ 18% GST ಇದೆ, 58% ಹೋಗ್ತದೆ. ಇಷ್ಟು ಹಣ ಖರ್ಚು ಮಾಡಿದ ಮೇಲೆ ಇವರು ಪ್ರಾಮಾಣಿಕರಾಗಿ ಆ ಕಾಮಗಾರಿಯನ್ನು ಮುಗಿಸಲು ಸಾಧ್ಯ ಇದೆಯಾ? ಅಲ್ಲದೆ ಆ ಸಾಲ ತೆಗೆದುಕೊಂಡು ಆ ಸಾಲಕ್ಕೆ ಬಡ್ಡಿ ಕಟ್ಟಿ ಇವರಲ್ಲಿ ಬರುವ ಇನ್ಕಮ್ ಏನು? ಮತ್ತೆ ಅವ್ರ ಹೆಂಡತಿ ಮಕ್ಕಳನ್ನು ಯಾವ ರೀತಿಯಲ್ಲಿ ಸಾಕಬೇಕು ಅವರು? ಇದು ನಾವು ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಏನೋ ಆತ್ಮಹತ್ಯೆ ಮಾಡಿಕೊಂಡ್ರು. ಅಲ್ಲಿ ನಾವು ಕಾಣುವಂಥದ್ದು, ಈಗ ಪ್ರತಿ ಶಾಸಕರಿಗೆ 1,000 ಕೋಟಿಯಷ್ಟು ಕೊಡ್ತಾರೆ. 1,000 ಕೋಟಿ ಕೊಟ್ಟರೆ ಅವರು ಇಂಥದ್ರಲ್ಲೆಲ್ಲ ಕೆಲಸ ಕಾಣುವಾಗಿ ಆಗ್ತದೆ. ವಾಸ್ತವೇನು ಎಷ್ಟು ಲಕ್ಷ ಕೋಟಿ ಸಾಲ ತಂದಿದ್ದಾರೆ ನಮ್ಮ ತೆರಿಗೆ ಹಣದಿಂದ. ಅಂಥ ಲಕ್ಷ ಕೋಟಿ ಸಾಲ ತಂದು ಸಾವಿರ ಕೋಟಿ ಈ ರೀತಿ ಕೊಟ್ಟಾಗ ಅದರಲ್ಲಿ 40% ಪಡೆದಾಗ ಕೊನೆಗೆ ಬರುವುದು ಯಾರ ಹಣ? ನಮ್ಮ ಹಣ, ನಮ್ಮ ತೆರಿಗೆ ಹಣ. ಮತ್ತೆ ಕೊನೆಗೆ ಆ ಕಾಮಗಾರಿಯ ಕ್ವಾಲಿಟಿ ಏನಾಯ್ತು? ಗುಣಮಟ್ಟ ಅಷ್ಟೇ, ನಮ್ಮ ತೆರಿಗೆ ಹಣ. ಈಗ ನೀವು 1 ಕೋಟಿಯ ರಸ್ತೆ ಮಾಡಬೇಕು ಅಂತ ಹೇಳಿ ಆಕ್ಷನ್ ಪ್ಲಾನ್ ಮಾಡಿ 1 ಕೋಟಿ ಬಿಡುಗಡೆ ಮಾಡಿ ಅದರಲ್ಲಿ ನೀವು 40% ಈಚೆಗೆ ಇಟ್ಟು 60% ಅಲ್ಲಿ ಮಾತ್ರ ಕೆಲಸ ಮಾಡಿದ್ದಾದರೆ ನೀವು ಹಾಕಿರುವ ಸ್ಟೀಲ್ ಅಥವಾ ಏನು ಕಬ್ಬಿಣ, ಸಿಮೆಂಟ್ ಅಥವಾ ಅದಕ್ಕೆ ಹಾಕಿರುವಂಥ ಜಲ್ಲಿ, ಮರಳು ಯಾವ ಕ್ವಾಲಿಟಿಯದ್ದು? ನಿನ್ನೆ ಸಮಾಜ ಸೇವಕರಾದ MJ ಹೆಗ್ಡೆ ಅವರು ಹೇಳ್ತಾ ಇದ್ರು, ಆಕ್ಚುಲಿ ಇರುವುದು 1 ರೂಪಾಯಿ ಆದ್ರೆ ಟೆಂಡರ್ ಕರೆಯುವಾಗ 2 ರೂಪಾಯಿ ಕರೀತಾರೆ ಅವರು. ಸ್ಟಾರ್ಟಿಂಗ್ ಅಲ್ಲೇ ಗೋಲ್ಮಾಲ್. ಆ ಉಳಿದ ಹಣವನ್ನು ಅವರು ಹಂಚಿಕೊಳ್ತಾರೆ. ಅದರಲ್ಲಿ ಕೂಡ ಇವರಿಗೆ ಕಮಿಷನ್ ಕೊಡಬೇಕು. ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನೇ ಅದರ ಎಷ್ಟದಕ್ಕೆ ವಿನಿಯೋಗ ಆಗಬಹುದು ಅದಕ್ಕೆ ಡಬಲ್ ತೋರಿಸಿ ಟೆಂಡರ್ ಕರೆಯುವಂತ. ಅದರಲ್ಲಿ ಇದು ಸಂತೋಷದ ಒಂದಲ್ಲ, ರಾಜ್ಯದಾದ್ಯಂತ ನೋಡಿದ್ರೆ ಅನೇಕ ಇಂಥ ಪ್ರಕರಣಗಳು ಇರಬಹುದು. ಅಲ್ಲ, ಗುತ್ತಿಗೆದಾರರ ಸಂಘದವರೇ 4 ತಿಂಗಳ ಹಿಂದೆ ದೂರು ಕೊಟ್ಟಿದ್ರಲ್ಲ ಪ್ರಧಾನಿ ತನಕ, ಖಂಡಿತ ನಮ್ಮಲ್ಲಿ 40% ಕಮಿಷನ್ ಕೇಳ್ತಾರೆ ಅಂತ. ಅದನ್ನು ಅವರು ತನಿಖೆಗೆ ಯಾದವರೇ. ಈಗ ನಾನು ಕೊನೆಯದಾಗಿ ಕೇಳುವಂಥದ್ದು, ಈಶ್ವರಪ್ಪ ಅವರು ಜಾರ್ಜಿನ ಪ್ರಕರಣದಲ್ಲಿ ಈಶ್ವರಪ್ಪ ಅವರು ವಿಧಾನಸಭೆಯಲ್ಲಿ ಏನು ಮಾತಾಡಿದ್ದು ನೋಡಿದೆವು. ಈಗ ಈಶ್ವರಪ್ಪನವರದೇ ಪ್ರಕರಣಕ್ಕೆ ಬರುವಾಗ ಯಾಕೆ ಈ ರೀತಿ ಉಲ್ಟಾ ಸ್ಟ್ಯಾಂಡ್ ಅಂತ ಈಶ್ವರಪ್ಪ ಅವರು? ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಆವತ್ತು ಜಾರ್ಜಿನ ಪ್ರಕರಣದಲ್ಲಿ ಈಶ್ವರಪ್ಪನವರು ಏನು ಹೇಳಿದ್ರು, ಈಗ ಅದನ್ನು ಪಾಲಿಸಬೇಕಂತ. ದಾಖಲೆಯನ್ನು ನಾಶಪಡಿಸುವ ಸಾಧ್ಯತೆ ಇರುತ್ತೆ. ಜಾರ್ಜ್ ಅವರು ಅಧಿಕಾರದಲ್ಲಿ ಮುಂದುವರಿದರೆ ತನಿಖೆಗೆ ತೊಂದರೆ ಆಗಬಹುದು. ಅವರು ಆಮೇಲೆ ಅವರು ನಿರಪರಾಧಿ ಅಂತ ಸಾಬೀತಾದ್ರೆ ಬರಲಿ ಮತ್ತೆ ಮಂತ್ರಿ ಆಗಲಿ. ಅದನ್ನೇ ನಾವು ಈಶ್ವರಪ್ಪನವರಿಗೆ ಅನ್ವಯ ಮಾಡ್ಬೇಕಂತ. ಇವರು ನಾನು ಹೇಳ್ಬೇಕಾದ್ರೆ ನಮ್ಮ ಈಶ್ವರಪ್ಪನವರು ಅಸಹ್ಯ ಮಾತುಗಳಿಂದ ಕೆಲವೇ ಹಿಮ್ಮಾಲಕರನ್ನು ರಂಜಿಸ್ಲಿಕ್ಕೆ ಹೊರಟವರು. ಅವರು ಅಸಹ್ಯಕ್ಕಿಂತಲೂ ಹೆಚ್ಚಾಗಿ ದ್ವೇಷದ ಮಾತು ನೀವು ನೋಡಿದ್ರೆ, ಅನಾಲಿಸ್ ಮಾಡ್ತಾ ಹೋದ್ರೆ ದ್ವೇಷ, ಸಮುದಾಯ ದ್ವೇಷದ ಬಗ್ಗೆನೇ ಅತ್ಯಂತ ಹೆಚ್ಚು ಕರ್ನಾಟಕದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಅದು ಈಶ್ವರಪ್ಪ ಅವರೇ. ಪ್ರಚೋದಕಾರಿ ಭಾಷಣ, ಪ್ರಚೋದನಕಾರಿ ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ. ಯಾವ ರೀತಿಯಲ್ಲಿ ಅವರು ಸಮಾಜಕ್ಕೆ ಒಳಿತನ್ನು ಮಾಡಿದ್ದಾರೆ? ಬಹುಶಃ ಪ್ರಚೋದನಕಾರಿಯಾಗಿ ಮಾತನಾಡದೆ ಇರುವುದು ಬಹುಶಃ ಇವತ್ತು ಮತ್ತು ನಿನ್ನೆ ಮಾತ್ರ ಅಂತ 2 ದಿವಸಗಳಿಂದ. ಇಲ್ಲ, ಪಾಪದ ಕೊಡ ತುಂಬಿದಾಗೆ. ಎಸ್, ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಕರ್ನಾಟಕ ಯಾವ ಸ್ಥಿತಿಗೆ ಬಂದು ನಿಲ್ತದೆ, ಸಮಾಜ ನಾವು ಒಂದು ಒಳ್ಳೆಯ ಆರೋಗ್ಯಕರ ಸಮಾಜ ಇರಬೇಕು. ಆ ಮೂಲಕ ನಾವು ಅಭಿವೃದ್ಧಿ, ಆ ಮೂಲಕ ಉದ್ಯೋಗ ಅಂತ ನಾವು ಬಯಸ್ತೇವೆ. ಕಲ್ಯಾಣ ರಾಷ್ಟ್ರ ಅಂತ ಹೇಳ್ತೇವೆ. ಆದರೆ ಅತ್ಯಂತ ವಿಷಾದನೀಯವಾದಂಥ ಒಂದು ಸನ್ನಿವೇಶದಲ್ಲಿದ್ದೇವೆ. ಎಲ್ಲ ವಿಷಾದನೀಯ ಘಟನೆಗಳ ನಡುವೆನೇ ಈ ರೀತಿಯ ಒಂದು ಆತ್ಮಹತ್ಯೆ ಪ್ರಕರಣ ಕೂಡ ಖಂಡಿತ ರಾಜಕೀಯದಲ್ಲಿ ಅದು ಮತ್ತೆ ಈಗ ಏನು ಕೆಸರು ಎರಚುವಂಥ ಅಥವಾ ಆರೋಪ ಪ್ರತ್ಯಾರೋಪಕ್ಕೆ ಏನು ಕಾರಣವಾಗಿರುವಂಥದ್ದು. ನಾವು ಬಾರಿ ನೈತಿಕತೆಯ ಪಕ್ಷ ಅಂತೆಲ್ಲ ಹೇಳಿದವರೆಲ್ಲ ಈಗ ಏನು ಬೆತ್ತಲಾಗ್ತಾ ಇದ್ದಾರೆ. ಹೇಳುವುದು ವೇದ, ಇಕ್ಕುವುದು ಗಾಳ. ಅಲ್ಲ, ಒಟ್ಟಾರೆಯಾಗಿ ಸಮಾಜಕ್ಕೆ ಬಹಳಷ್ಟು ನರಕಾಯತನೆ, ಅಂದರೆ ಅಷ್ಟು ಅನ್ಯಾಯ ಮಾಡಿದ ಹಾಗೆ ಆಗಿದೆ. ಇವರು ಮಾಡುವ ಪ್ರಚಾರ, ಇವರು ಮಾಡುವ ಈ ಗಲಾಟೆ ಘರ್ಷಣೆಗಳು, ಇದೊಂದು ನಿಜ ವಿಷಯ. ಇದು ಈಗ ದರ ಏರಿಕೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡುಗೆ ಅನಿಲ, ಯಾರು ಮಾತಾಡೋದಿಲ್ಲಲ್ಲ. ಕರೆಕ್ಟ್. ಯಾವುದು ಶೆಟ್ರೆ, ನೀವೇನು ರ್ಯಾಲಿ ಮೆರವಣಿಗೆ ಮೊನ್ನೆಂತೂ ವಿದ್ಯುತ್ ರೇಟೇ, ಕರೆಂಟ್ ಬಿಲ್ ಏನು ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಿದೆ, ಯಾರೂ ಮಾತಾಡ್ತಾ ಇಲ್ಲ. ನಾನು ಮುಗಿಸ್ಬೇಕು. ಒಂದು ಕೇರಳಕ್ಕೆ ಒಂದು ಪಂಚಾಯತಿಗೆ ಹೋಗಿದೆ.
ಒಂದು ಪಂಚಾಯತಿನಲ್ಲಿ 2.5 ಕೋಟಿ ರೂಪಾಯಿ ಒಂದು ಸರ್ಕಾರ ಕೊಡ್ತಾರೆ 30,000 ಜನರಿಗೆ. 25 ಜನ ಫುಲ್ ಟೈಮ್ ಸರ್ಕಾರಿ ನೌಕರರಿದ್ದರು ಒಂದು ಪಂಚಾಯತ್ನಲ್ಲಿ. ಕುಡಿಯುವ ನೀರಿಗೆ ಉಚಿತ ಯಾವುದೇ ಶುಲ್ಕ ಕೊಡ್ಲಿಕ್ಕಿಲ್ಲ. ಇಲ್ಲಿ 400 ರೂಪಾಯಿ ವಿದ್ಯುತ್ ಕಟ್ಟಬೇಕಾದ್ರೆ ಅಲ್ಲಿ 200 ರೂಪಾಯಿ, ಅದಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಕಡಿಮೆ. 18 ಬಗೆ ಅವರಿಗೆ ಇದು ದವಸ ಧಾನ್ಯ ಸಿಗ್ತದೆ. ಕೃಷಿಯಲ್ಲಿರುವ ಸವಲತ್ತು ಎಲ್ಲವನ್ನು ಕಂಪೇರ್ ಮಾಡಿದಾಗೆ ಇಡೀ ದೇಶದಲ್ಲಿ 23 ವಿಷಯದಲ್ಲಿ ಬಿಜೆಪಿ ಸರ್ಕಾರವೇ ಸರ್ಟಿಫಿಕೇಟ್ ಕೊಟ್ಟಿದೆ. ದೇಶದಲ್ಲಿ 23 ಇಲಾಖೆಗಳು ಮಟ್ಟ ಗುಜರಾತ್ ಬಿಜೆಪಿ ಆಡಳಿತ ರಾಜ್ಯದಲ್ಲಿ ಬಡತನದ ಮಟ್ಟ 27-34 ಕೇರಳದಲ್ಲಿ 0.7 ಅಂದ್ರೆ 1% ಕೂಡ ಇಲ್ಲ ಬಡತನ ವಿಷಯದಲ್ಲಿ. ನೋಡಿ, ಅಂದ್ರೆ ಎಲ್ಲದರಲ್ಲಿ ಸಾಧನೆ ಮಾಡಿದಂತ ಆ ಅಭಿವೃದ್ಧಿ. ನಾನು ಒಂದು ಪಂಚಾಯತ್ ಇಲ್ಲಿ ಒಂದು ಪಂಚಾಯತ್ನಲ್ಲಿ ಕೊಡುವಾನ 10 ಲಕ್ಷ 15 ಲಕ್ಷ, ಅಲ್ಲಿ 2 ಕೋಟಿ. ಎಂತ ಒಂದು ಇದು ಒಂದು ನಾನು ಕೇಳುವುದಿಷ್ಟೇ ಯುವಕರ ಹತ್ರ, ಕೇರಳದ ಯಾವುದೇ ವಿಷಯ ಇರಲಿ ಮತ್ತು ಬಿಜೆಪಿ ಸರ್ಕಾರ ಆಡಳಿತ ವಿಷಯದಲ್ಲಿ ಅದನ್ನು ನೀವು ತುಲನೆ ಮಾಡಿ, ಕಂಪೇರ್ ಮಾಡಿ, ಯಾವುದು ಸರಿ ಇದೆ, ಯಾವುದು ನಿಜವಾಗಿ ಮಾನವ ಕುಲ ಕೊಡಿದೆ. ಅಲ್ಲಿ ನಾನು ಇನ್ನೊಂದು ನೋಡಿದ್ದು, ನಾನು ಮುಗಿಸಬೇಕಾಗಿದೆ ಮೊನ್ನೆ ಜನಸಾಮಾನ್ಯನಿಗೆ ನ್ಯಾಯಾಂಗದ ಮೇಲೆ ಭರವಸೆ ಬರಬೇಕಾದ್ರೆ ಈಶ್ವರಪ್ಪನ ಮೇಲೆ ನ್ಯಾಯಾಂಗ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು. ಅದೊಂದು ನನ್ನೊಂದು ಎಲ್ಲರಲ್ಲಿ ವಿನಮ್ರ ವಿನಂತಿ. ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಅಲೆಕ್ಸಾಂಡರ್ ಅವರಿಗೆ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಯಾದವ್ ಶೆಟ್ಟಿ ಅವರು, CPM ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಅವರು, ಧನ್ಯವಾದಗಳು ಸರ್. ಮೊಹಮ್ಮದ್ ಅವರು ಕೂಡ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಬೆಂಗಳೂರಿನಿಂದ ನಂಜುಂಡಪ್ಪ ಅವರು ಕೂಡ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದರು. ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.